ಇರುವಂತಹ ಸ್ಥಳ ಕೌಶಿಕ ಮಹಾರಾಜನೆಂದು ಹೇಳಬಲ್ಲೆ. ಏನು ಹೊರಟು ಬಂದ ಕಾರ್ಯ? ಕೌಶಿಕನೇ ಹೊರಯಾಗಿ ಕೌಶಲ್ಬಿ ಪಟ್ಟಣವೋ ಅಷ್ಟೈಶ್ವರ್ಯದಿ ಮೇರೆ ಜಯಿಸುತ್ತ ಧರಾಣ್ಮದ ಅಷ್ಟೈಶ್ವರ್ಯ ಮೇರೆ ಮೈಸಿರಿಯ ಬದಿಯು ಅನಿರೋಧೆಯೇ ಮೈಸಿರಿಯ ಸತಿಯು ಅನಿರೋಧೆಯೇ ಕಾಪಾಡು ಸ್ವಾಮಿ ಕಾಪಾಡು. ಹಿರಣ್ಯ ಗರ್ಭನಾದಂತಹ ಬ್ರಹ್ಮದೇವನ ಮಾನಸ ಪುತ್ರನಾಗಿ ಕಾಣಿಸಿಕೊಂಡವನಿದ್ದಾನೆ ಕುಶಭೂಪತಿ. ಅವನಿಂದಲೇ ಮೊದಲುಗೊಂಡಂತಹ ವಂಶ ನಮ್ಮದ್ದು. ಪರಮ ಪಾವನವಾದಂತಹ ಈ ಕೌಶಂಬಿ ಪಟ್ಟಣವನ್ನು ಕಟ್ಟಿದವನವನಿದ್ದಾನೆ. ಅವನಿಂದ ಮತ್ತೆ ಕುಶನಾಭ, ಕರಂಧಮ, ಕುಶಿಕರೇ ಮೊದಲಾದಂತಹ ರಾಜರು ಆಳ್ವಿಕೆ ನಡೆಸುವುದರ ಮೂಲಕವಾಗಿ ಶಾಶ್ವತವಾದಂತಹ ಕೀರ್ತಿಯನ್ನು ಧರೆಯಲ್ಲಿ ಉಳಿಸಿ ಹೋದವರಿದ್ದಾರೆ. ಆ ಪರಂಪರೆಯಲ್ಲೇ ಹುಟ್ಟಿ ಬಂದವನಿದ್ದಾನೆ ಗಾಧಿ ಮಹಾರಾಜ. ಗಾದಿ ಹಾಗೂ ಪೌರುಕುಚ್ಚಿ ದೇವಿರುವಂತಹ ಪಾವಿತ್ರ್ಯಪೂರ್ಣವಾದಂತಹ ದಾಂಪತ್ಯ ಜೀವನದಲ್ಲಿ ಪ್ರಪಂಚದ ಬೆಳಕನ್ನು ಕಂಡವನಿದ್ದೇನೆ ನಾನು. ವಿಶ್ವರಥ ನಾಮಕ. ನಮಗೆ ನಾಮಕರಣ ಆದದ್ದು ವಿಶ್ವರಥ ಅಂತ. ಆದ್ರೆ ಆ ಹೆಸರು ಬಹಳ ಮಂದಿಗಳಿಗೆ ಗೊತ್ತಿಲ್ಲ. ನನ್ನನ್ನು ಕೌಶಿಕ ಎಂಬ ಹಾಗೆ ಗುರುತಿಸುವುದಕ್ಕೆ ತೊಡಗಿದ್ದಾರೆ ಈ ಕಾಲದಲ್ಲಿ. ನಮ್ಮ ಪೂರ್ವಿಕರಲ್ಲಿ ಒಬ್ಬರಿದ್ದ ಕುಶಿಕ. ಅವನ ಆಶೋತ್ತರದಂತೆ ವ್ಯವಹಾರವನ್ನು ಮಾಡುವ ಕಾರಣದಿಂದಾಗಿ ಆ ಕುಲಕ್ಕೆ ನಾನು ಕೀರ್ತಿ ತಂದಿದ್ದೇನೆ ಎಂಬ ಕಾರಣದಿಂದ ನನ್ನನ್ನು ಕೌಶಿಕ ಅಂತ ಕೊಂಡಾಡ್ತಾ ಇದ್ದಾರೆ. ಸಮೃದ್ಧವಾದಂತಹ ಭೂಮಿಯ ದೊರೆಯಾಗಿ ಈ ಕಾಲದಲ್ಲಿ ಪ್ರಜಾನುರಾಗಿಯಾಗಿ ಕೀರ್ತಿಯನ್ನು ಸಂಪಾದನೆ ಮಾಡಿದವನಿದ್ದೇನೆ. ಒಡ್ಡೋಲಗವನ್ನು ನೆರಹಿದ್ದೇನೆ. ಪ್ರಜೆಗಳ ಯೋಗಕ್ಷೇಮ ವಿಚಾರಣೆಗಾಗಿ ಏನಂತೆ ಎಲ್ಲ ಒಂದೇ ಜಾತಿಯವರು. ಏನು ವಿಷಯ? ನಿಮಗೆ ಬೇರೆ ಬೇರೆ ಬಟ್ಟೆ ಒಂದೇ ಬಟ್ಟೆ ಸಿಕ್ಕಲಿಲ್ವ? ಎಲ್ಲ ಬೇರೆ ಬೇರೆ ಬಟ್ಟೆ ತುಂಡು ತುಂಡು ಮಾಡಿ ಸೇರಿಸಿದ ಹಾಗೆ ಏನು ಕೆಲಸ ಇರಲಿಲ್ಲ, ಇದ್ದದೆಲ್ಲ ಒಟ್ಟು ಮಾಡಿ ಹೊಲಿಸಿದ್ದಷ್ಟೇ.
ಅಲ್ಲ ನೀನೇ ಹೊಲಿದದ್ದು. ಇದು ನಮ್ಮ ಕಷ್ಟವನ್ನು ಹೇಳಬೇಕು ಅಂತ ಇಲ್ಲಿವರೆಗೆ ಓಡಿ ಓಡಿ ಬಂದದ್ದು. ನಿಮ್ಮ ಕಷ್ಟ ಕೇಳುವುದಕ್ಕಾಗಿ ಇರುವವನಲ್ವೇ ನಾನು. ಪ್ರಜೆಗಳಿಗೆ ಯಾರಿಗೂ ಕಷ್ಟ ಇಲ್ಲ ಅಂತ ನಾನು ಕುಳಿತುಕೊಂಡಿದ್ದೇನೆ, ನೀವು ಕಷ್ಟ ಹೇಳಲಿಕ್ಕೆ ಬರ್ತೀವಿ. ಮತ್ತೆ ಹೇಳಿದ ಹಾಗೆ ವಾರ್ತೆ ಬಂದು ಹೇಳಿದವರು ಸರಿ ಹೇಳಿಲ್ಲ, ಪ್ರಜೆಗಳಿಗೆ ಯಾರಿಗೂ ಸಂಕಷ್ಟ ಇಲ್ಲ ಅಂತ ಹೇಳ್ತಾರೆ. ಎಲ್ಲ ಅಂತ ನಿಮಗೆ ಸುದ್ದಿ ಬಂದಿರ್ಬೋದು, ಆದ್ರೆ ನಮಗೆ ಕಷ್ಟ ಆಗಿದೆ. ಹೌದೇ? ನಾವೆಲ್ಲ ಕಾಡಿನಲ್ಲಿ ಇದ್ದುಕೊಂಡು ಬೆಳೆ ಎಲ್ಲ ಬೆಳೆಸಿಕೊಂಡು ಸಂತೋಷದಲ್ಲಿ ನಿನ್ನ ಸಂತೋಷದಲ್ಲಿದ್ರೆ ಹಾಗೆ ಹೇಳುವುದೇನು? ನಿನ್ನ ವಾಕ್ಯದಲ್ಲಿ ಸಂತೋಷ ಪೂರಿಸಬೇಕು. ಇದು ಸಂತೋಷದ ವಿರೋಧ ಶಬ್ದ ಬರ್ತಾ ಇದೆ. ದುಃಖ ನಿನಗೆ ಸಂತೋಷದಲ್ಲಿ ಸಂತೋಷ ಹಾಗೆ ಹೇಳುದ. ಸಂತೋಷವಾಗಿದ್ದೆ ಪ್ರಭು, ಸಂತೋಷದಲ್ಲಿ ಇದ್ದೆವು. ತುರಿಸ್ತಾ ಇರುವುದ್ರೆ ಸಂತೋಷವನ್ನು ತುರಿಸುವುದು. ಹಾಗಾದ್ರೆ ತುರುಕಬೇಕಾದ ಸ್ಥಿತಿ ಬಂದಿದೆ ಅಂದ್ರೆ ಬೇರೆ ಉಂಟು ಅಂತ ಅರ್ಥ. ಹೌದೋಡಿಯ ಆದ್ರೆ ಏನು ಮಾಡುವುದು? ನಾವು ಮಾಡಿದ ಬೆಳೆ ಎಲ್ಲ ನೀನು ಬೆಳೆ ಎಲ್ಲ ಮಾಡಿದ್ಯಾ ಈಗ? ಹಾಳಾಗಿ ಹೋಯ್ತು. ಹಾಳಾಗಿ ಹೋಗುವ ಹಾಗೆ ಬೆಳೆ ಮಾಡುವುದು ಯಾಕೋ? ಬೆಳೆ ಒಳ್ಳೆ ಫಸಲು ಸಿಕ್ಕಬೇಕು ಅಂತಲ್ವ ಮಾಡುವುದು. ಸರಿಯಾದ ಕಾಲಕ್ಕೆ ನೀರು, ಆಮೇಲೆ ಗೊಬ್ಬರ, ಆಮೇಲೆ ಉಳಿದ ಪ್ರಾಣಿಗಳು ಬರದ ಹಾಗೆ ಜಾಗ್ರತೆ ವಹಿಸುವಂಥದ್ದು, ಅದಕ್ಕೆ ಬೇಲಿ ನಿರ್ಮಿಸುವಂಥದ್ದು, ಅಂತೂ ಬೆಳೆ ಬರುವಲ್ಲಿಯವರೆಗೆ ಕಾವಲು ಮಾಡಬೇಕು. ಅದೇ ರೀತಿ ಮಾಡ್ತಾ ಇದ್ದೀವಿ. ಮತ್ತೆ ಮಾಡಿದ್ರೆ ಬೆಳೆ ಹಾಳಾಗುವುದು ಹೇಗೆ? ಅದು ಕಾಡಿನ ದುಷ್ಟ ಮೃಗಗಳು ನಿನಗೆ ಕಾಡಿನಲ್ಲಿ ಜಾಗ ಆದಿತ್ತು ಅಂತ ನೀನಲ್ವ ಹೇಳಿದ್ದು? ಮೃಗಗಳನ್ನು ಓಡಿಸುವ ಸಾಮರ್ಥ್ಯ ಉಂಟು ನನಗೆ. ನನಗೆ ಕಾಡಿನ ಬಳಿಯಲ್ಲೇ ಜಾಗ ಹೊಡಿತಾ ಇದ್ದಲ್ವ ನೀವೆಲ್ಲ? ಒಂದೆರಡು ಜಾತಿಯ ಮೃಗಗಳಲ್ಲ, ಏನು ಕರಡಿ ಗುರು ವ್ಯಾಗಗಿಯೋ ಕರಡಿ ಗುರು ವ್ಯಾಗಗಿಡಿಯೋ ಕೇಸರಿ ಚಿರತೆ ಕೇಸರಿ ಚಿರತೆ ಹರಿಯಾಣೆ ಖಡ್ಗ ಚಮರಿ ಮೃಗರು ಬಲವ ಕಟುಕ ತಿರುಗಾರಳಿದವು ಬಲವನ್ನು ಇರುದೆ ಗಿಡಿಸುವವು ಗಾಧಿ ನಂದನ ಲಾಲಿಸಿ. ಇಲ್ಲಿವರೆಗೂ ಬಂದ ಮೇಲೆ ಕಣ್ಣೀರು ಸುರಿಸುವುದಲ್ಲ. ನಾನು ಅದು ಅಂತ ಯಾರು ಹೇಳಿದ್ದೆ ನಿನಗೆ? ನಮ್ಮೆಲ್ಲರ ಎಲ್ಲಿ ದೀರ್ಘ ಎಲ್ಲಿ ಹೃಸ್ವ ಅಂತ ಗೊತ್ತಿದೆ ನಿನಗೆ ಅಲ್ವಾ? ಓಡೆಯ ಓಡೆಯ ಮತ್ತೆ ಎಂತ ಹೇಳಿದ್ದು? ಪ್ರಭು. ಹೌದು, ತಾವು ನೀನು ಓ ಅಂತ ಮಾತ್ರ ಹೇಳಿದ್ದೆ, ಮತ್ತೆ ಆಗ ನಾವು ತೋಡಿಕೊಳ್ಳಲೆ ಹಾ ತೋಡಿಕೊಳ್ಳಲೆ ಬೇಕಾದ್ರೆ ತೋಡು ಮಾಡಬೇಕು. ನೀರು ಹೆಚ್ಚು ನಿಂತರೆ ತೋಡು ಮಾಡಿದ್ರೆ ನೀರು ಹೋಗುತ್ತದೆ. ಅಲ್ಲ, ಮಾತುಗಳಲ್ಲಿ ತೋಡಿಕೊಳ್ಳಲು ಹೇಳಿ ಕೋರಿಕೊಳ್ಳುವುದು. ನಾವೆಲ್ಲ ರೈತರು ಬುದ್ಧಿ, ನಾವೆಲ್ಲ ರೈತರು, ಎಲ್ಲರೂ ಕರ್ಷಕ ಕರ್ಷಕರು ಅಲ್ವಾ? ನೀವು ಹೇಳಿದಲ್ಲ ರೈತರು, ಅದೇ ನಾನು ಹೇಳಿದ. ಅದು ಟಕಾರ ಅಲ್ಲ, ತಕಾರ ಆಗಬೇಕು. ಅದೇ ರೈತರು. ನೀವು ದೇಶದ ಬೆನ್ನೆಲುಬು ಅಂತ ಹೇಳಿದ್ದಲ್ವ? ಕೃಷಿಕರೇ ನಾಡಿನ ಬೆನ್ನೆಲುಬು. ಈಗ ಬೆನ್ನೆಲುಬು ಮುರಿದೋಯ್ತು ರಾಯ್ರೆ. ಕೃಷಿಕರಿಗೆ ಬೇಕಾಗಿ ಎಷ್ಟು ಯೋಜನೆ, ನಿಮಗೆ ಎಷ್ಟು ಯೋಜನೆ ಮಾಡಿ ಹಾಕಿದ್ರು ನಿಮ್ಮ ಸಮರ ಮುಗಿಯುವುದೇ ಇಲ್ಲ. ಯಾಕೆ ಮುಗಿದಿಲ್ಲ? ನೀವೇ ಕೊಂಡೋಗಿ ನಿಮ್ಮ ಬೆಳೆ ಮಾರಾಟ ಮಾಡಿದ್ರೆ ನಿಮಗೆ ಸಾಕಾಗುವುದು. ಒಟ್ಟಿನಲ್ಲಿ ಒಂದು ಆಡಳಿತಕ್ಕೆ ಕೊಡುವ ತೊಡಕು ನೋಡಿದ್ರೆ ನೀವು ಒಬ್ಬರೊಂದು ಒಳ್ಳೆ ಆಳ್ವಿಕೆ ಮಾಡಲಿಕ್ಕೆ ಬಿಡುವುದಿಲ್ಲ. ನಿಮ್ಮ ಮೇಲೆ ಅಪವಾದ ಹಾಕ್ತೇನೆ ದೂರಬೇಡಿ, ತಪ್ಪು ನಿಮ್ಮದೇ. ಯಾಕೆ? ನೀವು ಕೊಡ್ತೀವಿ, ನಮಗೆ ಸಿಕ್ಕುದಿಲ್ಲ. ಮತ್ತೆ ನಿಮಗೆ ವಿಷಯ ಗೊತ್ತು. ನಿಷ್ಠಾವಂತರಾದ, ಪ್ರಾಮಾಣಿಕರಾದ, ನಂಬಿಕಸ್ಥರಾದಂತಹ ವಿಶ್ವಾಸವುಳ್ಳ ಸೇವಕರ ಇರುವುದು ನಮಗೆ. ನಿಮ್ಮ ಮುಂದೆ ಮಾತ್ರ. ಹೌದಾ? ಅಲ್ಲಿಗೆ ಮುಟ್ಟುವುದಿಲ್ಲ ಅದು. ಹಾಗಾದ್ರೆ ಅವರಲ್ಲಿಗೆಲ್ಲ ದಾಳಿ ಎಸಗಿ ಮಾಡಿಟ್ಟದನ್ನೆಲ್ಲ ತೆಗಿತೇನೆ ನಾನು ಈ ಸಲ. ಎಷ್ಟೆಷ್ಟು ಮಾಡಿಟ್ಟಿದ್ದಾರೆ, ಕೂಡಿಟ್ಟಿದ್ದಾರೆ ಅಂತ ಗೊತ್ತಾಗಬೇಕು ನನಗೆ. ನನ್ನ ಮನೆಗೆ ಮಾತ್ರ ಬರಬೇಡಿ. ನಿನ್ನ ಮನೆಯಲ್ಲಿ ಏನೂ ಇಲ್ಲ ಅಂತ ಹೇಳ್ತಿಯಲ್ಲ ನೀನೀಗ. ಯಾರ್ಯಾರನ್ನ ಹತ್ತಿಗಡೆ ಸಮರಕ್ಕೆ ಹೋಗುದಲ್ವೇನೋ? ನಾವು ಇನ್ನು ವಿಷಯಕ್ಕೆ ಬರುವ. ಈಗ ಇಷ್ಟೊಂದು ವಿಷಯಕ್ಕೆ ಬರ್ಲಿಲ್ವಾ? ಅಲ್ಲ, ಬರ್ಬೇಕಷ್ಟೇ. ಪ್ರಾಣಿಗಳು ಒಂದೆರಡು ಜಾತಿಯ ಪ್ರಾಣಿಗಳಾದ್ರೆ ನಾವು ಹೇಗಾದ್ರೂ ಕಷ್ಟಪಟ್ಟು ಓಡಿಸುತ್ತಿದ್ದೇವೆ ರಾಯರೇ. ಒಂದೆರಡು ಜಾತಿಯಲ್ಲ, ಮತ್ತೆ ಇಂಥ ಎಲ್ಲಾ ಜಾತಿಯ ಮೃಗಗಳು ಬಂದು ಬೇಕಷ್ಟು ಕೊಡ್ತಾರೆ. ಒಂದು ಎರಡು ಮೃಗಗಳ ಹೆಸರು ಹೇಳು ನನಗೆ. ಆನೆಗಳ ಉಪದ್ರ ಹೇಳಿ ಪ್ರಯೋಜನ ರಾಯರೇ. ಆನೆಗೆ ಬೆಂಕಿ. ನೀನೊಂದು ಹಿರಿಯವಲ್ಲ ಈ ಕಕ್ಕ ಇರುವವ, ನಿನಗೊಂದು ಹೇಳಲಿಕ್ಕೆ ಆಗೋದಿಲ್ಲ. ಈಗಿನ ಆನೆಗಳು ನಮಗಿಂತ ಜೋರು ಭಯಂಕರ. ಅದು ಆನೆಗಳಿಗೆ ಪಾಠ ಆದದ್ದು ಎಲ್ಲಿ? ಅದು ಆನೆಗಳ ಶಾಲೆ ಎಲ್ಲಿ? ಅದು ಪಾಠ ಆಗಿ ಮುಂದೆ ಗೊತ್ತಾದ್ದು. ಅಜ್ಜ ಹೇಳಿದ್ರು, ಪುಣ್ಯಾತ್ಮ ಆನೆ ಬರೋದು ದೊಡ್ಡ ಹೊಂಡ ತೋಡಿ ಅದ್ರ ಮೇಲೆ ತರಗೆಲ್ಲ
ಮೇಲೆ ಮಣ್ಣಲ್ಲಿ ಹಾಕಿದ್ರೆ ಆನೆ ಹೊಂಡಕ್ಕೆ ಬೀಳ್ತದೆ ಅಂತ. ಕೆಡ್ಡ ಯೋಜನೆ. ಕೆಟ್ಟ ಮತ್ತೆ ಬೇಕಾದಾಗೆ ಪಳಗಿಸಿ ನನಗೆ ಸೇನೆಗೆ ಸೇರಿಸಲಿಕ್ಕೆ ಆಗುತ್ತದೆ. ನಾವು ಮಾಡಿದೆವು. ಆನೆ ಅಲ್ಲಿವರೆಗೆ ಹೀಗೆ ಬಂತು, ಅಲ್ಲಿಗೆ ಮುಟ್ಟುವಾಗ ಹೀಗೆ ಮಾಡಿ ಬಂತು. ಅಪ್ಪ, ಆನೆಗಳಿಗೂ ಪಾಠ ಆಗಿದೆ. ಕೆಟ್ಟ ಯೋಜನೆ ಹೋಗಿ ಕೆಟ್ಟ ಯೋಜನೆ ಆಗಿದೆ. ನಾವು ಬೆಂಕಿ ಹಾಕಿದ್ರೆ ಆ ಎದುರಿನ ಸೊಂಡು ಉಂಟಲ್ಲ, ಅದರಲ್ಲಿ ಮತ್ತೆ ಹಿಂದೆ ಇರುವುದು ಸೊಂಡಿಲಲ್ಲ, ಎದುರು ಸೊಂಡಿಲ್ಲ. ಸೊಂಡಿಲು ಉಂಟಲ್ಲ, ಅದರಲ್ಲಿ ನೀರು ತಂದು ಉಸುಕ್ಕ ನಂದಿಸಿ ಬಿಡುದು. ಮತ್ತೆ ಮೊನ್ನೆ ಯಾರು ಹೇಳಿದ್ರು, ದೊಡ್ಡ ಗಂಟೆಯನ್ನು ಕಟ್ಟಿದ್ರೆ ಅದು ಮತ್ತೆ ಆ ಗಂಟೆ ಶಬ್ದಕ್ಕೆ ಬರುವುದಿಲ್ಲ ಆನೆಗಳು ಅಂತ. ನಾವು ಹಾಗೆ ಮಾಡಿದೆವು ರಾಯರೇ. ಒಂದು ಗಂಟೆ ಕಟ್ಟಿ ಢಾವ್ ಢಾವ್ ಅಂತ ಬಡಿತಾ ಇದ್ದೆವು. ದೇವರ ಆನೆ ಆನೆಗಳು ಬರಲೇ ಇಲ್ಲ. ದೇವರ ಆಣೆ ಆನೆಗಳು ಸುಳಿಯಲೇ ಇಲ್ಲ ಆ ಗಂಟೆ ಶಬ್ದಕ್ಕೆ. ಹೌದು. ಇನ್ನು ಸುಮ್ಮನೆ ನಾವು ಅಲ್ಲಿಗೆ ಗಂಟೆ ಬಡಿಯುವುದು ಯಾಕೆಂದ್ರೆ ಮನೇಲಿ ಹೋಗಿ ಊಟ ಮಾಡ್ತಾ ಇದ್ದೇವೆ ರಾಯರೇ. ನೀವು ಹೇಳಿದ ನಂಬಲಿಕ್ಕಿಲ್ಲ. ಗಂಟೆ ಬಡಿಯೋ ಸ್ವರ ಕೇಳ್ತದೆ. ಹೋಗಿ ನೋಡ್ತೇನೆ, ಆನೆ ಎಲ್ಲ ತಿಂದು ಹೋಗುವ ಗಂಟೆ ಬಡಿದು ಹೊತ್ತು. ಎಲ್ಲ ಖಾಲಿ ಬುದ್ಧಿ. ನಾವು ತಿಂದಾಯ್ತು ಅಂತ ಆನೆಗಳನ್ನು ಗಂಟಾನಾದ ಮಾಡಿ. ಹೌದು, ಕಪ್ಪು ಬಾಳೆ ತೋಡಿದ್ದು ಆಗುದಿಲ್ಲ. ಅವುಗಳ ವಿಷಯ ಬಿಡೋಣ. ಆಮೇಲೆ ಹುಲಿಗಳು ಬರುವುದು ಹಟ್ಟಿಗೆ ನುಗ್ಗು ದನಗಳನ್ನೆಲ್ಲ ತಿಂದು ರಾಯರೇ. ಹುಲಿಗಳು ಹುಲಿ ಉಗುರುಂಟಲ್ಲ ಹುಲಿಗೆ. ಹೌದಾ? ಉಂಟ ಉಗುರುಂಟೇನೋ? ಶಬರ್ಯಾರು ಮಾಡೋ ಉಪದ್ರ ಹೇಳಿ ಪ್ರಯೋಜನ ಇಲ್ಲ. ಅವರ ಸುದ್ದಿ ಯಾಕೆ? ಅವರಷ್ಟಕ್ಕೆ ತೆಪ್ಪಗಿದ್ದಾರೆ. ಅವರ ವಿಷಯ ಗೊತ್ತಿಲ್ಲ. ಅವುಗಳು ಬಂದು ಮಾಡೋ ರಾಧ ಅಂತ ಕೇಳಿದ್ರೆ ಉಂಟಲ್ಲ ರಾಯರೇ. ಅಂತೂ ಇಂತೂ ನಮ್ಮಂತ ಬಡವರು ಬದುಕುವ ಸ್ಥಿತಿ ಇಲ್ಲ. ಈಗ ಇವರು ಹೇಳುದು ಸತ್ಯ. ಹೌದು, ಸುಳ್ಳಲ್ಲ, ಸತ್ಯವ ಸುಳ್ಳೋದು. ಕಾಡಮೃಗಗಳ ಬಾಧೆ ಬದುಕುವುದಕ್ಕೆ ಅಸಾಧ್ಯ. ಸನ್ನಾಗ ಬರೆದ ಬೆದರದಿರಿ. ಕಾಡಮೃಗದ ಭೀತಿಯಿಂದ ಕಗ್ಗಟ್ಟಿನ ಊರು ಬಿಡುವ ಸ್ಥಿತಿಯಲ್ಲಿದ್ದೇವೆ. ಕೂಡುದು ನೀವು ಊರು ಬಿಟ್ರಿ ಅಂತಾದ್ರೆ ನನ್ನದಾದಂತಹ ಸಮೃದ್ಧಿ ಕಡಿಮೆ ಆಗ್ತದೆ. ನನಗೆ ಸಮೃದ್ಧಿ ಬೇಕು ಅಂತಾದ್ರೆ ಕೃಷಿಕರು ಸಂತೋಷವಾಗಿರ್ಬೇಕು. ಸಾವಕಾಶವಲ್ಲ, ಬೇಕಾದಂತಹ ಸಿದ್ಧತೆಗಳೊಂದಿಗೆ ವನಕ್ಕೆ ಬರ್ತೇನೆ, ಮೃಗ ಬೇಟೆಯಾಡ್ತೇನೆ. ನಿಮಗೆ ನಿರ್ಭೀತ ವಾತಾವರಣವನ್ನು
ಕಂದ. ವನಪಾಲಕರಿಗೆ ಬಂದಂತಹ ಕಷ್ಟವನ್ನು ಪರಿಹರಿಸುವುದಕ್ಕೆ ಬೇಕಾಗಿ ಧನವನ್ನು ಹಿಡಿದು ಬೇಟೆಗಾಗಿ ಹೊರಟು ನಿಂತವರು ನೀವಿದ್ದೀರಾ. ಮತ್ತೆ ಒಂದು ಬಿಲ್ಲು ಬಾಣ ಬೇಡ ಕೈಯಲ್ಲಿ. ಬಿಲ್ಲುವನ್ನು ಬೇಕಪ್ಪ, ಹೌದು. ಬಾಣ ಇಲ್ಲದ್ರೆ ಅದು ಬಿಲ್ಲು ದೊಡ್ಡ ತೋರಿಸಬೇಕಾಗುತ್ತದೆ. ಅಪ್ಪಯ್ಯ, ನಾನು ನೀವು ಹೋಗುವಂತಹ ಅವಶ್ಯಕತೆ ಇಲ್ಲ. ನಿಮ್ಮ ಎದುರಿಗೆ ಬೆಳೆದಂತಹ ಮಕ್ಕಳು ನಾವಿದ್ದೇವೆ. ಎಲ್ಲಿಗೆ? ಬೇಟೆಗೆ ಹೋಗುವುದಕ್ಕೆ. ನೀನು ದೊಡ್ಡವಲ್ಲ. ಹೌದು. ನೀನು ಹೇಳಿದ್ರು ಕೇಳಿ. ಪ್ರಣಾಮವನ್ನು ಸಲ್ಲಿಸ್ತಾ ಇದ್ದೇನೆ. ಶುಭವಾಗಲಿ ಕಂದ. ನಾವು ಕಲಿತಂತಹ ವಿದ್ಯೆ ಇನ್ನೊಬ್ಬರಿಗೆ ಉಪದೇಶ ಮಾಡುವುದಕ್ಕಾಗಿ, ನಮ್ಮಲ್ಲಿರುವಂತಹ ಸಂಪತ್ತು ಇನ್ನೊಬ್ಬರಿಗೆ ದಾನ ಮಾಡುವುದಕ್ಕಾಗಿ, ಹಾಗೆ ನಮ್ಮ ಶರೀರದಲ್ಲಿರುವಂತಹ ಸಾಮರ್ಥ್ಯ ಆರ್ಥರ ರಕ್ಷಣೆಗಾಗಿ ಎನ್ನುವ ಹಾಗೆ ಯೋಚಿಸಿ ನಾವು ಜೀವನವನ್ನು ಸಾಗಿಸ್ತಾ ಇರುವುದು. ಈಗಾಗಲೇ ವನಪಾಲಕರ ದೂರನಾಲಿಸಿದಂತಹ ತಾವು ಬೇಟೆಗೆ ತಾನೇ ಬರ್ತೇನೆ ಎನ್ನುವ ಹಾಗೆ ಮತ್ತೆ ಆಶ್ವಾಸನೆಯನ್ನು ನೀಡಿದ್ದೀರಾ. ನಾಡ ದೊರೆಯಾಗಿ ನಾನು ಹೊರಡಬೇಕಾದ್ದಲ್ಲ. ಅಪ್ಪ, ಕಂದ ನಮ್ಮ ಪ್ರಾಯದಲ್ಲಿ ನೀವು ಬಹಳಷ್ಟು ಬೇಟೆ ಆಡಿರಬಹುದು. ಮಾಡಿದ್ದೆ. ಆದರೆ ಈಗ ಬೇಟೆಯಾಡುವ ಕೆಚ್ಚು ಇಲ್ಲ ಅಂತ ನಿನಗೆ ಯಾರು ಹೇಳಿದ್ರು? ಈಗ ನೀವು ಬೇಟೆಗೆ ಹೋಗಬೇಕಾದಂತಹ ಅನಿವಾರ್ಯತೆ ಇದೆಯೇ? ನಿಮ್ಮ ಮಕ್ಕಳಾದಂತಹ ನಾವು ಸಮರ್ಥರಾಗಿದ್ದೇವೆ. ಯೋಗ್ಯ ಗುರುಕುಲಕ್ಕೆ ಕಳುಹಿಸಿ ಬೇಕಾದಂತಹ ವಿದ್ಯೆಗಳನ್ನು ಆರ್ಜಿಸಿಕೊಳ್ಳುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟವರು. ಕಲಿತಂತಹ ವಿದ್ಯೆ ಪ್ರಕಾಶಕ್ಕೆ ಬರಬೇಕು ಅಂತಾದ್ರೆ ಪ್ರದರ್ಶನ ಆಗಲೇಬೇಕು. ನಮಗೆ ಇಷ್ಟರವರೆಗೆ ವೇದಿಕೆ ಸಿಕ್ಕಿದೆಯೋ? ಈಗಾಗಲೇ ವೇದಿಕೆ ಹೌದು, ಈಗಾಗಲೇ ವೇದಿಕೆ ಸಿದ್ಧವಾಗಿದೆ. ಎಲ್ಲಿ ಕಾಡನ್ನು ನಿಮ್ಮ ಜೊತೆ ಸೇರಿಕೊಡ್ತೇವೆ. ಅಲ್ಲಿ ಬೇಟೆಯಾಡುವ ಮೂಲಕ ನಮ್ಮ ಕೈ ಚಳಕ ಏನು ಎನ್ನುವುದನ್ನು ತೋರಿಸಿಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಬರಲೇಬೇಕಾ? ಹೌದು. ಪವನ ನೋಡದೆ ಬಲು ದಿನ ಬಾಯ್ತದ ಕೀಗ ಮೃಗಗಡವ ಕೊಲಲು ಕಾನನ ಕೈದು ಬೇಗ ಬೇಟೆಯಾಡುವುದಕ್ಕೆ ನಾವೇ ಹೋಗುತ್ತೇನೆ ಅಂತ ನೀವು ಹೇಳಿದಾಗ ಕಳುಹಿ ಕೊಡುವುದಲ್ಲ, ಬೇಟೆಯ ಅನುಭವ ಉಳ್ಳಂತ ಒಬ್ಬರ ಜೊತೆಗೆ ಹೋಗಬೇಕು. ಈಗ ಇವನಿಗೆಲ್ಲ ಅನುಭವ ಇಲ್ಲ ಅಂತಲ್ಲ, ಆದ್ರೆ ಯಾವ ಮೃಗವನ್ನು ಹೇಗೆ ಹೊಡೆಯುವುದು ಅಂತ ಹೇಳಬೇಕು ಅಂತಾದ್ರೆ ನಾನೇ ಆಗಬೇಕು. ಯಾವ ಮೃಗ ಎಲ್ಲಿದೆ ಅಂತ ಹೇಳಲಿಕ್ಕೆ ಅವ ಇದ್ದಾನೆ. ಉಪವನ ನೋಡದೆ ಬಹಳ ಕಾಲವಾಗಿ ಹೋಯ್ತು, ನಿಮ್ಮ ಜೊತೆಗೆ ಕಾಲ ಕಳೆದೆ. ಆದ್ರಿಂದ ನಾನು ಅಲ್ಲಿವರೆಗೆ ಬರಬೇಕು ಅಂತ ಮನಸ್ಸು ಮಾಡಿದ್ದೇನೆ. ನನ್ನ ಜೊತೆಗೆ ಇದ್ದುಕೊಳ್ಳಿ. ಯಾವ ಮೃಗವನ್ನು ಹೇಗೆ ಹೇಗೆ ಹೊಡೆಯುವುದು, ಮರದ ಮೇಲಿದ್ದು ಮರೆಯಲ್ಲಿದ್ದು ಆಮೇಲೆ ಅದರಿಂದ ಹೇಳುವಂತಹ ಮೃಗವನ್ನು ಕೊಲ್ಲುವುದು ಹೇಗೆ, ಈ ಎಲ್ಲ ವಿಚಾರಗಳನ್ನು ಹೇಳುತ್ತಾ ನಿಮ್ಮ ಮೂಲಕವಾಗಿಯೇ ಬೇಟೆ ಆಡಿಸುತ್ತೇನೆ. ನಾವು ಬರ್ತೇವೆ ಎನ್ನುವ ಹಾಗೆ ಹೇಳುವುದಕ್ಕೂ ಬಲವಾದ ಕಾರಣ ಇದೆ. ಕೇವಲ ಪುಸ್ತಕದಲ್ಲಿ ಓದಿದ್ದಷ್ಟೇ ನಾವು ಹೀಗೆ ಪ್ರಾಣಿಗಳಿರ್ತಾವೆ ಎನ್ನುವುದನ್ನು ತಿಳಿದುಕೊಂಡದ್ದು. ಹಾಗೆ ಪ್ರತ್ಯಕ್ಷವಾಗಿ ನೋಡಿದ್ದೇವೋ ಇಲ್ಲ. ಯಾವನೇ ಒಬ್ಬ ವ್ಯಕ್ತಿಗಾಗಲಿ ಸ್ವಾನುಭವ ಎನ್ನುವುದು ಬೇಕಾಗ್ತದೆ. ಸ್ವಾನುಭವ ಸುಜ್ಞಾನವಿಲ್ಲದ ಮಾನವನು ಬದುಕಿದ್ದಡೆ ಎನ್ನದು ಶ್ವಾನ ಸೂಕರದಂತೆ ಹಾಗಾಗಬಾರದು ನಮ್ಮ ಬದುಕು. ಯಾಕಂದ್ರೆ ನಾಡಿನ ಉತ್ತರಾಧಿಕಾರಿಗಳಾಗುವವರು ನಾವು. ಹಾಗಾಗಿ ಸಕಲವನ್ನು ನಾವು ಅರ್ಥ ಮಾಡಿಕೊಂಡಿರಬೇಕು. ಹಾಗಾಗಿ ನಿಮ್ಮ ಜೊತೆ ತಿರುಗಾಟಕ್ಕೆ ಬರ್ತೇವೆ ಅಂತ ಹೇಳಿದ್ದು. ಓದು ತಿಳಿವಿಂಗಾಗಿ, ಓದು ಸಂತಸಕ್ಕಾಗಿ, ಓದು ಸಾಹಿತ್ಯ ಸಾಗರವನ್ನು ಅರಿತುಕೊಂಬುದಕ್ಕಾಗಿ. ಒಳ್ಳೆ ವಿಷಯ ಮಾತ್ರ. ಯಾವುದು ನೀವು ಹೇಳಿದ್ದು ಒಳ್ಳೆ ವಿಷಯ. ನಿನಗೆ ಬರುವುದಿಲ್ಲ, ನೀನು ಹೇಳಾಗಿದೆ. ನನಗೆ ಯಾಕೆ ಹೇಳಿದ್ದು, ಮುಂದೆ ಇವರು ಆಡಳಿತ ಮಾಡುವವರು, ಹೌದೌದು, ನಾವು ಬಂದು ಅವರಲ್ಲಿ ಆವಾಗ ನೀನು ನಾವೆಲ್ಲ ಇರ್ತೇವೋ ಇಲ್ವೋ? ಆಡಿಸ್ತೇವೆ. ಎಷ್ಟು ಸಮಯ ನಾನು ಆಳ್ವಿಕೆ ನಡೆಸುತ್ತೇನೆ
ನಿನ್ನ ಮಗನಿಗೆ ತೊಂದರೆ ಆದ್ರೆ ಇಲ್ಲಿಗೆ ಬರಬೇಕೋ ಬೇಡವಾ? ಒಳ್ಳೆ ಮಾತಾಡಿದ್ರು ನಮಗೆ ಅರ್ಥ ಆಗದಿದ್ರು. ತಡ ಬೇಡ ಅಂತ ಆಗಿಂದ ಹೇಳುದು ನಾನು. ಹೊರಡುವಲ್ಲ ಖಗಮೃಗಗಳನ್ನು ಭರಿತೆಯಾದ ಯಾಸವನು ತೀರಿಸಿ ಬಳಿಕ ಕೌಶಿಕ ಮೃಗಗಳ ತರಿದು ನಮ್ಮ ಜೊತೆಗೆ ಬಂದ ವನಪಾಲಕರೆಲ್ಲ ಹೋದ್ರು ಹೇಗೆ? ಯಾರು ಕಾಣಿಸುವುದಿಲ್ಲ ಈಗ. ಮಲಗುವುದಕ್ಕೆ ಇಲ್ಲಿಗೆ ಬರ್ಬೇಕು, ಮನೆಯಲ್ಲಿ ಜಾಗ ಇಲ್ಲ ನಿನಗೆ. ಏನಾಯ್ತಾ ನಿನಗೆ? ಏನು ಕುಳಿತದ್ದು ಊಟಕ್ಕೆ ಕುಳಿತ
ಮಾಡುವ ಅಂತ ಹೇಳಿದವರು ನೀವು ಇಲ್ಲಿ ಬಂದು ಕುಳಿತಿದ್ದೀವಿ. ಮನೆ ಸುಟ್ಟು ಕೈಕಾಲು ಕೇಳುದಿಲ್ಲ. ಹಿಂಡುವುದೆಂತ ಬೆವರು ನೀರು ಬರುವುದಿಲ್ಲ ಅದರಲ್ಲಿ. ಬೆವರು ಅಲ್ಲ, ದುಡಿದದ್ದು ನಾವು, ಬೆವರು ಸುರಿಯುವುದು ನಿಮ್ಗ. ನನ್ನ ಬೆವರಲ್ಲ, ನಿಮ್ಮದು ರಟ್ಟಿದ್ದು. ಏಯ್ ನಿನಗೇನಾಯ್ತಾ ಕುಳಿತುಕೊಂಡಿದ್ದಲ್ಲಿ? ಒಂದೇ ಒಂದು ಮೃಗವನ್ನು ಹೊಡೆಯದ ನಿನಗೆ ಆಯಾಸ ಆಗುವುದು ಹೇಗೆ? ಅದೇ ಕೆಳಗಾಕಿದ್ದೀಗ. ನಿಮಗೆ ವಿಷಯ ಗೊತ್ತಿಲ್ಲ. ಯಾವುದು ವಿಷಯ? ನೀವು ಒಂದು ಬದಿಯಿಂದ ಹೊಡ್ತಾ, ಹಾ, ನಾನು ಈ ಬದಿಯಿಂದ ಹೋಗ್ತೀನಿ. ನಾನು ನೋಡಿದೆ ಹೋಗುದು. ಎಲ್ಲಿಗೆ ಅಂತ ಗೊತ್ತಾಗಲಿಲ್ಲ. ಹೇಳಲಿಕ್ಕೆ ಆಗುದಿಲ್ಲ. ಅಲ್ಲ, ಕೆಲವೊಮ್ಮೆ ಹೇಳಲಿಕ್ಕೆ ಆಗುದಿಲ್ಲ, ಒಂದೇ ಹೊತ್ತು ಇರುವುದಿಲ್ಲ. ಹೋಗ್ಬೇಕಾಗ್ತದೆ. ಹೋಗುವಾಗ ಒಂದು ಪೊದರ್ನ ಎಡೆಯಿಂದ 2 ಆನೆ ಮರಿಗಳು ಬುಕ್ಕ ಎದ್ದು ನನ್ನನ್ನು ನೋಡಿ ಈಗ ನಿಲ್ಲು. ನೀನು ಪೊದರಿನ ಹತ್ರ ಹೋದದ್ದು ಯಾಕೆ? ಹೋಗುವ ದಾರಿಯಲ್ಲಿ ಪೊದರ್ ನಡಿಯಿಂದ ಬುಕ್ಕ ಬುಕ್ಕ ಅಂದ್ರೆ ಸ್ಫೋಟ. ಸ್ಫೋಟ ಎದ್ದದ್ದು ಆನೆ ಮರಿಗಳು ಪೊದರಿನಲ್ಲಿರುವುದು. ನನ್ನನ್ನು ನೋಡಿ ಹೆದರಿದ್ದರು. ಹೌದು. ಹೆದರುವಾಗ ನನಗೆ ಸಿಟ್ಟು ಬಂತು. ಅದು ಹೆದರಿದ ಕಾರಣ ನಿನಗೆ ಹೆಸರು ಬಂದು ಬೆನ್ನಟ್ಟಿದೆ. ಅದು ಮುಂದೆ, ನಾನು ಹಿಂದೆ. ಅಲ್ಲ, ಬೆನ್ನಟ್ಟುದು ಹಾಗೆ. ಬೆನ್ನಟ್ಟಿ ಬೆನ್ನಟ್ಟಿದೆ ಅಂತ ಒಂದು ಸಲ ಹೇಳಿದ್ರೆ ಸಾಕಾಗುತ್ತೆ. ಬೆನ್ನಟ್ಟಿ ಅಂತ ಹೇಳಬೇಕು ಅಂತ ಇಲ್ಲ. ಅದು ತುಂಬಾ ದೂರ ಹೋಗ್ತದೆ. ತುಂಬಾ ದೂರ ಅಂದ್ರೆ ದೂರದವರೆಗೆ ಬೆನ್ನಟ್ಟಿದೆ ಅಂತ ಹೇಳಿದ್ರೆ ಬೆನ್ನಟ್ಟಿ ಬೇಕಂದ್ರೆ ಮುಂದೆ ಹೋಗುವಾಗ ಒಂದು ಗುಡ್ಡೆ, ಗುಡ್ಡೆ ಕೆಳಗೆ 2 ತೂತು, ಬಿಲ, ತೂತಿಗೆ ಮೂತಿ ಹಾಕ್ತಾ ಆನೆ ಮರಿಗಳು. ಎಂತ ಪ್ರಾರಬ್ಧ ಆನೆ ಅಂತ. ಬಾಲದಲ್ಲಿ ಹಿಡಿದು ದರ್ರ ಎಳೆದು ಜುಕ್ಕ ಬಡಿದು ಆನೆಗಳು ಇವರು ಸುಳ್ಳು ಹೇಳ್ತಾ ಇದ್ದಾರೆ. ಇವರು ಈ ಕಡೆ ಹೋಗುವುದು ನೋಡಿದ್ದೇನೆ. ಎಲ್ಲಿಗೆ ಹೋಗ್ತಾ ನೋಡ್ಬೇಕು ನನಗೆ ಮನಸ್ಸಾಯ್ತು. ಹೋಗಿದ್ ನಾನು ನೋಡ್ತಾ ಇದ್ದೇನೆ. ಒಂದು ಮಂಗನ ಹತ್ರ ಮಾತಾಡ್ತಾ ಇದ್ದಾರೆ. ಮಂಗ ಮಾತಾಡ್ತಾನೆ. ಕಾಪಿ ಭಾಷೆ ಬರ್ತದೆ. ಮಂಗ ಮಾತಾಡ್ತಾನ. ಮಂಗ ನೀವು ಮಾತಾಡ್ತೀರಲ್ಲ. ಇವ 2 ಕೊಂದದ್ದು ಅಂತ ನೋಡಿದ್ದೇನೆ. ಅದು ಆನೆ ಮರಿ ಅಲ್ಲ, ಇಲಿ ಮರಿಯ. ಮತ್ತೇನು? ಬಂಡ 2ರದ್ದು ಒಂದೇ. ಇಲಿಯ ತಾನೆ ತಾನು ಅದು ನೋಡಿದ್ದು ಆನೆ, ಹೊರತದ್ದು ಇಲ್ಲಿ. ದೊಡ್ಡದಲ್ಲಪ್ಪ. ನೀನು ಇಷ್ಟೆಲ್ಲ ಮಾತನಾಡ್ದು ಯಾಕೆಂದ್ರೆ ನನಗೆ ಗೊತ್ತಿದೆ. ನಿನಗೆ ಆನೆ ಯಾವುದು, ಇಲ್ಲಿ ಯಾವುದು, ಹೆಗ್ಗಣ ಯಾವುದು ಅಂತ ಗೊತ್ತಿಲ್ವಾ? ಬೇಟೆಯಾಡಿ ಆದಂತ ಆಯಾಸ ಪರಿಹಾರವಾಗಬೇಕು ಅಂತಾದ್ರೆ ಸ್ವಲ್ಪ ವಿನೋದ ಪ್ರವೃತ್ತಿ ಸರಸಮ ಬೇಕು. ನೀನು ಹಾಗೆ ಮಾತನಾಡಿದಲ್ವ? ಸಂತೋಷ. ಪ್ರಾತಃ ಕಾಲದಲ್ಲಿ ತೊಡಗಿದಂತಹ ಮೃಗ ಬೇಟೆ ಮಧ್ಯಾಹ್ನದ ಹೊತ್ತಿಗೂ ಮುಂದುವರಿಯುತ್ತಾ ಇದೆ. ಎಲ್ಲ ಮೃಗಗಳು ಸದ್ಯಕ್ಕೆ ಸತ್ತಿದೆ. ಈಗ ತಲೆ ಎತ್ತದ ಒಂದಾದ್ರು ತಿನ್ನುವುದಕ್ಕೆ ಯೋಗ್ಯವಾದಂತಹ ಮಾಂಸ, ಹುಲಿಯ ಮಾಂಸ, ಸಿಂಹದ ಮಾಂಸ ಎಲ್ಲ ತಿನ್ಲಿಕ್ಕೆ ಆಗುತ್ತದೆ. ತಿನ್ನುವುದಕ್ಕೆ ಯೋಗ್ಯವಾದದ್ದು ಹಂದಿಯದ್ದು, ಇನ್ನುಳಿದದ್ದು. ಬೇಕಾದ ಮಾಂಸವನ್ನು ಮನೆಗೆ ಕೊಂಡು ಹೋಗಿ ಅಡುಗೆ ಮಾಡಿ ನಿನ್ನವರ ಜೊತೆಗೆ ಸಂತೋಷವಾಗಿ ಊಟ ಮಾಡುದು. ಮನೆಗೆ ಹೋದ ಮೇಲೆ ಊಟ ಮಾಡುದಲ್ಲ. ಈಗ ಜೋರು ಹಚ್ಚುವಾಗ್ತದೆ. ಈಗ ಬಂದು ನಿಂತ ಪ್ರದೇಶ ನೋಡಿದ್ದೇನೆ. ಯಾವುದು ಇದು? ಪ್ರದೇಶ ನೋಡಿದ್ರೆ ಆಶ್ರಮ ಪರಿಸರ, ಹೌದಲ್ಲ? ಹೌದು. ಹೇಳ್ತಾ ಇದೆ ವೇದಘೋಷ. ಅಲ್ಲಿ ದರ್ಬೆ ಒಣಗುದಕ್ಕೆ ಹಾಕಿದ್ದಾರೆ. ಅಲ್ಲಿ ಹೊಗೆ ಮೇಲೆ ಹೋಗ್ತಾ ಉಂಟಾಗ ಧೂಮ. ಹೌದು, ಎಂತದು? ಧೂಮ. ಧೂಮ. ಒಳ್ಳೆ ಭಾಷಾ ಪ್ರಯೋಗ ಮಾಡ್ತಾರೆ. ಹೋಮ ಧೂಮ ಆಗಸದ ತರಕ ಏರ್ತಾ ಇದೆ. ವಾದ ವೇದ ಧ್ವನಿಗಳು ಕೇಳಿಸ್ತಾ ಇದೆ. ಋಷಿಮುನಿಗಳ ಒಂದು ಆಶ್ರಯ ತಾಣ ಅಂತ ಗೊತ್ತಾಯ್ತು. ಮಾಣಿ ಗೊತ್ತಾಯ್ತು ನನಗೆ. ವಸಿಷ್ಠ ಮಹಾಮುನಿಗಳ ಆಶ್ರಮ ಪರಿಸರ. ವಸಿಷ್ಠರು ಅವ್ರು ಇಲ್ಲಿ ಬಿಡಾರ ಮಾಡಿದ್ದಾರ. ನೀನು ಇವತ್ತುಂಟು ಅವರನ್ನು? ಏನಪ್ಪ ಗೊತ್ತಿಲ್ಲದೆ. ಎಲ್ಲಿ ನೋಡಿದ್ದವರನ್ನು? ನೋಡ್ಲಿಲ್ಲ. ಒಳ್ಳೆ ಪರಿಚಯ ಇದ್ದವರು ಇದ್ದಾರೆ ಅಂತ ಗೊತ್ತುಂಟು. ಹೌದಾ? ಆದಿತ್ಯ ಇನ್ನಲ್ಲಿ ಹೋದ ಮೇಲೆ ನೀವು ಇಲ್ಲಿದ್ದೀರಾ ಅಂತ ಕೇಳಬೇಡ. ಆದಿತ್ಯ ಅಲ್ಲಿವರೆಗೆ ಹೋಗಿ ಹೆಚ್ಚಿನ ಊರಲ್ಲೆಲ್ಲ ಸಾಲ ಮಾಡಿರಬೇಕು. ಇಲ್ಲಿ ಒಂದು ಕೂತಿದ್ದಾರೆ ಈಗ. ಹಾಗಲ್ವ? ಋಷಿಗಳು ಜನವಾಸಕ್ಕಿಂತ ದೂರವಾಗಿ ಜೀವನ ಸಾಗಿಸುವರು. ಯಾರೋ ಉಪಟಳ ಬೇಡ ಅಂತ. ಆದ್ರಿಂದ ನಾವು ಇಲ್ಲಿವರೆಗೆ ಒಂದು ಬೇಟೆಯಾಡಿ ಹಿಂದಿರುಗಿದೆ ಗೊತ್ತಾದ್ರೆ ಅವರಿಗೆ ಆ ವಿಷಯ ಗೊತ್ತಾದ್ರೆ ಮನಸ್ಸಿನಲ್ಲಿ ಬೇಸರ ಆಗಿದೆ. ಕೌಶಿಕ ರಾಜ ಇಲ್ಲಿವರೆಗೆ ಬಂದು ನನ್ನ ಸಂದರ್ಶನ ಮಾಡದೆ ಹೋದನಲ್ಲ ಅಂತ. ಹಾಗಾಗಿ ಅದರ ಹಾಗೆ ಎಣಿಸಿದ್ರು ನನಗೆ ಶಾಪವಾಗಿ ತಟ್ಟಿತು. ಅವರ ಸಂದರ್ಶನ ಭಾಗ್ಯ ದೊರಕಿದ್ದೆ ಮಹಾಭಾಗ್ಯ. ಅಲ್ಲಿವರೆಗೆ ಹೋಗುವ, ಅವರ ಆಶೀರ್ವಾದವನ್ನು ಪಡೆದು ಮತ್ತೆ ಮುಂದುವರಿಯುವುದು. ನೀನು ಮನೆಗೆ ಹೋಗು. ಇಲ್ಲಿ ಹತ್ತಿರಲ್ವ ಮನೆ? ಈಗ ನಡ್ಕೊಂಡು ಹೋದ್ರೆ ಬೆಳಿಗ್ಗೆ ಆಗುವ ತಲುಪುತ್ತದೆ. ನೀವು ಹೋಗುವಾಗ ನಾನು ಬಾರದಿದ್ದೇವೆ. ನನ್ನ ಮನಸ್ಸಿಗೆ ಬೇಸರ ಆಗುದಿಲ್ಲ. ನನ್ನ ಮನಸ್ಸಿಗೆ ಬೇಸರ ಆಗ್ತದೆ. ಅವನ ಮನಸ್ಸಿಗೆ ಬರ್ತೀಯ? ನನ್ನಲ್ಲಿ ಮಾತನಾಡಿದಾಗ ಅಲ್ಲಿ ನಾನು ಬರ್ತೇನೆ. ಈಗ ಅವ್ರಿಗೆ ಗೊತ್ತಾದ್ರೆ ಇಲ್ಲಿವರೆಗೆ ಬಂದು ಅಲ್ಲಿಗೆ ಇವ ಬರಲ್ಲ ಅವರಿಗೆ ಬೇಸರ ಆದ್ರೆ ನಾನು ಬರ್ತೇನೆ. ಶಿಸ್ತಿನಲ್ಲಿರ್ಬೇಕು. ಎಂತದ್ದು? ಶಿಸ್ತು. ಶಿಸ್ತು ಏನೇನು ಹೇಳ್ಬೇಡ. ಜಾಗ್ರತೆ. ಗೊತ್ತಿರಲ್ಲ ಅನುಸರಿಸಿ.
ಮುನಿಪತಿಯೇ ವಸಿಷ್ಠ ಹತ್ತಲಾಗಮದೊಳಗೆ ಮುನಿಪತಿ ವಸಿಷ್ಠನು ಇದ್ದ ಅರಿಕ್ಷಣದೊಳಗೆ ರಕ್ತಪಾತ ದುರಂತವಿಲ್ಲಿ ಮಹತ್ತರದೊಳಿಗುದೆಂದು ತನ್ನಯ ಚಿತ್ತದಲ್ಲಿ ತಳಮಳಿಸಿ ಯೋಚನೆ ಹತ್ತಿರಲು ಯೋಗದೊಳಗವನಿದೆ ಚಿತ್ತದಲ್ಲಿ ತಳಮಳಿಸಿ ಯೋಚನೆ ಹತ್ತಿರಲು ಯೋಗದೊಳಗವನಿದೆ ಆಶ್ರಮದೊಳಗೆ ವಸಿಷ್ಠನ ಬಿರುಗಾಳಿಯನ್ನಾಗಲಿ ಸಿಡಿಲನ್ನಾಗಲಿ ಗುಡುಗನ್ನಾಗಲಿ ಮಿಂಚನ್ನಾಗಲಿ ಬಯಸದೇ ಇದ್ದವನು ಅದು ಬೇಡ ಅಂತ ಯಾರಿಗುಂಟೋ ಅವನಿಗೆ ಮಳೆಯನ್ನು ನಿರೀಕ್ಷಿಸುವ ಅಧಿಕಾರವೇ ಸಿದ್ಧಿಸುವುದು. ಮಳೆಯನ್ನೇ ಅವನು ದೂರೀಕರಿಸುವುದಕ್ಕೆ ಬಯಸ್ತಾನೆ ಅಂತಾದರೆ ಬೆಳೆಯ ಪ್ರತೀಕ್ಷೆಯಲ್ಲಿ ಉಳಿಯುತ್ತದೆ. ಬೆಳೆ ಬೇಡ ಅಂತಿದ್ದರೆ ಅನ್ನವಾಗಲಿ ಸಮೃದ್ಧಿಯಾಗಲಿ ಈ ಭೂಲೋಕದಲ್ಲಿ ಎಲ್ಲಿ ನೆಲೆಯಾಗಲಿ. ಹಾಗಾದರೆ ಸಮೃದ್ಧಿಗೆ ಹೇತುವಾಗಬಹುದಾದ ಆಟಾಟೋಪಗಳನ್ನು ಪ್ರಕೃತಿ ವಿಪರ್ಯಯವನ್ನು ಅನಿವಾರ್ಯವಾಗಿ ಆ ಆಡಂಬರವನ್ನಾಗಲಿ ಕ್ರೌರ್ಯವನ್ನಾಗಲಿ ಸಹಿಸದವರು ಸುಮ್ಮನೆ ಉಳಿದು ಅನಿವಾರ್ಯವಾಗಿ ಸಹಿಸಲೇಬೇಕಾಗುತ್ತದೆ. ಅಗ್ನಿ ಉಪಾಸನೆಯನ್ನು ಮುಗಿಸಿದ ಮೇಲೆ ಯಾವತ್ತಿನಂತಲೇ ಧ್ಯಾನ ನಿಮಗ್ನನಾಗುವುದಕ್ಕೆ ಆಸನಸ್ಥನಾದದ್ದು ಹೌದಾದರೂ ಕೂಡ ಏಕಾಗ್ರತೆ ಸಿದ್ಧಿಸದೆ ಮನಸ್ಸು ಚಂಚಲವಾದದ್ದು ನನಗೆ ಅನುಭವಕ್ಕೆ ಬರ್ತಾ ಉಂಟು. ಕಾರಣ ಏನು ಅಂತ ಕೇಳಿದರೆ ಅರ್ಪಿಸಿದಂತಹ ದ್ರವ್ಯವನ್ನು ಪ್ರಸನ್ನನಾಗಿಯೇ ಸ್ವೀಕರಿಸಿ ದೇವತೆಗಳಿಗೆ ತಲುಪಿಸಿದ್ದೇನೆ ಅಂತ ಸೂಚಿಸುವಂತಹ ಹವ್ಯವಾಹ ಇಂದು ಪೀತವರ್ಣದಿಂದಲ್ಲ ರಂಜಿತನಾದದ್ದು ರಕ್ತವರ್ಣದಿಂದ. ರಕ್ತವರ್ಣ ವಿರಂಜಿತನಾದಂತಹ ಆತ ಧೂಮದಿಂದಲೇ ನನ್ನ ಅಗ್ನಿಮಂದಿರವನ್ನು ಕವಿದದ್ದನ್ನು ಗಮನಿಸಿ ಅಗ್ನಿಯೇ ವಸಿಷ್ಠನಿಗೆ ಮುನಿದು ನಿಂತಿತೆ ಅಂತ ಕೇಳಿದರೆ ತುಂಬಾ ಆಪ್ತನಾದದ್ದರಿಂದ ಮುನಿದದ್ದಲ್ಲ, ಮುಂದೆ ಸಂಭವಿಸಬಹುದಾದದ್ದನ್ನು ಸೂಚಿಸಿದ್ದು ಅಂತ ಅದೇನು ಅಂತ ಯೋಚಿಸುವಾಗ ಈ ಆಶ್ರಮದ ಭವಿಷ್ಯ ಅಲ್ಪಕಾಲ ಮನಸ್ಸಿಗೆ ಆತಂಕ ಉಂಟು ಮಾಡಿದ್ದು ಸತ್ಯ. ಮತ್ತೆ ತಾನಾಗಿ ಸಮಾಧಾನ ಮಾಡಿಕೊಂಡದ್ದು. ಬೆಳೆ ಬೆಳೆಯುವವನು ಖನನ ಬೇಡ ಅಂತ ಹೇಗೆ ಹೇಳುವುದಕ್ಕಿಲ್ಲ. ರತ್ನಾನ್ವೇಷಕನಾದವನು ಸಾಗರ ಗರ್ಭವನ್ನು ಹೋಗುವಂತಹ ಸಾಹಸಕ್ಕೆ ಉಜ್ಜುಗಿಸದೆ ರತ್ನಾನ್ವೇಷಣೆ ಹೇಗೆ ಪರಿಪೂರ್ಣವಾಗುವುದಿಲ್ಲ. ತದ್ವಿಧಾನದಲ್ಲಿ ಶುಭ ಪರ್ಯವಸಾನ ಹೊಂದುವುದಕ್ಕಿದ್ದ ಪ್ರಕರಣದ ಪ್ರಾರಂಭದಲ್ಲಿ ಒಂದಷ್ಟು ಅಬ್ಬರವು, ರಕ್ತಪಾತವು, ಹಿಂಸೆಯೋ, ಕ್ರೌರ್ಯವು ಅನಿವಾರ್ಯ. ಹಾಗೆ ಅಂತ ಅಗ್ನಿದೇವ ಆಗುವುದಕ್ಕಿಂತದರ ಮುನ್ಸೂಚನೆಯನ್ನು ಯಾಕೆ ಕೊಟ್ಟ ಅಂತ ಕೇಳಿದರೆ ನಾವು ತಪ್ಪದಿರುವುದಕ್ಕೆ. ತಪ್ಪು ಮಾಡುವವರು ಬರ್ತಾರೆ, ನಿನ್ನೊಳಗಿನ ಸರಿಯೆಡೆಗಿನ ಎಚ್ಚರಿಕೆ ಜಾಗೃತವಾಗಿರಲಿ. ಅದೇ ಪ್ರತಿನಿತ್ಯ ಉಪಾಸ್ಯರಾದಂತಹ ದೇವತೆಗಳನ್ನು ಉಪಾಸಿಸ್ತಾ ಸಾಗಿದರೆ ನಮ್ಮ ಏಳಿಗೆಗೆ ನಾವು ಹಂಬಲಿಸುವುದಕ್ಕಿಂತ ಹೆಚ್ಚು ನಾವು ಉಪಾಸನೆ ಮಾಡಿದ ದೇವಾನುದೇವತೆಗಳು ಹಂಬಲಿಸ್ತಾರೆ ಅಂತ ಮತ್ತೆ ಮತ್ತೆ ಅನುಭವಕ್ಕೆ ಬಂದಂತಹ ಕ್ಷಣ. ಆಗಲಿ ದೈವಚಿತ್ತ ಅದು ಮಂಗಲವಾಗಿಯೇ ಪರ್ಯವಸಾನವಾಗುತ್ತದೆ.
ಹಾಗಾಗಲಿ ಎಂಬುದಕ್ಕೆ ಧ್ಯಾನವನ್ನು ಪ್ರಾರ್ಥನೆಯನ್ನು ಅಂತರ್ಮುಖಿಯಾಗಿ ದೃಢವಾಗಿಸ್ತಾ ಸಾಗುತ್ತೇನೆ, ದೃಢವಾಗಿಸ್ತಾ ಸಾಗುತ್ತೇನೆ. ಮೌನದ್ಯೋದಿಘನ ಕಣಡು ಅನಿರುದೇ ಅಲುಗಿಸಿಯೇ ತಾನು ಸುರಿದಳು ನಿಂದು ಕಾಂತಯ ಏನಿದು ಏನಿದೆ ತರ ಧ್ಯಾನದಿ ಏನಿದು ಏತರ ಧ್ಯಾನದಿರುವುದಿಗೆ ನೀನರು ಅನುಮಾನ ಏತಕಿಯೇ ನಾನರಿಯೇ ಪದದಾಣೆ ಪೇಳೆನೆ ಮೌನಿ ಅರುಹಿದ ಪ್ರಾಣನಾಥಿಗೆ ನಾನರಿಯ ಪದದಾಣೆ ಪೇಳೆನೆ ಮೌನಿ ಅರುಹಿದ ಪ್ರಾಣನಾಥಿಗೆ ಏನಿದು 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 ಧ್ಯಾನದಿನೋದಿಗೆ ಆ ಮೊದಲಾಗಿ ನಿಮ್ಮ ಪಾದದ್ವಯಗಳಿಗೆ ವಂದಿಸಿಕೊಳ್ಳುತ್ತಾಯಿ. ಸದಾ ಭಗವದ್ ರಕ್ಷಣೆ ಪರಮಾಶ್ಚರ್ಯವಾಗುತ್ತಾಯಿ. ಇಂದು ಬೆಳಗ್ಗಿನಿಂದ ನಿಮ್ಮನ್ನು ಗಮನಿಸುತ್ತಾ ಇದ್ದೀನಿ. ಖಂಡಿತವಾಗಿ ಅಗ್ನಿ ಪಾರಾಯಣವನ್ನು ಮಾಡುವಂತಹ ಸಂದರ್ಭ ಎಂದಿನಂತಿರಲಿಲ್ಲ ನಿಮ್ಮ ಮುಖ. ಒಮ್ಮೆಗೆ ಬದಲಾವಣೆಯನ್ನು ನಾ ಕಂಡೆ. ಯಾಕೆ ಏನಾಯಿತು ಎನ್ನುವುದರ ಕುರಿತಾಗಿ ಆಲೋಚಿಸುವುದಕ್ಕೆ ನನ್ನಿಂದ ಅಸಾಧ್ಯ. ಸದಾ ಮೌನವಾಗಿಯೇ ಇರುವವರು ನೀವು, ಹೆಚ್ಚು ಮಾತನಾಡುವವರೂ ಅಲ್ಲ. ಆದರೂ ಎಂದಿನಂತಿಲ್ಲ ಇನ್ನು. ಮನವೆಂಬ ಮಂದಿರಕ್ಕೆ ಮುಖವೇ ಹೆಬ್ಬಾಗಿಲ್ಲ. ಮುಖವನ್ನು ನೋಡಿದಾಗಲೇ ಮನಸ್ಸಿನ ಭಾವನೆಯನ್ನೆನ್ನುವುದನ್ನು ಅರ್ಥವಿಸಿಕೊಳ್ಳುವುದಕ್ಕೆ ಸಾಮಾನ್ಯರಾದವರಿಗೆ ತಿಳಿಯುವುದಕ್ಕೆ ಸಾಧ್ಯವಿಲ್ಲ. ನಿಮ್ಮ ಮುಖವನ್ನು ಗಮನಿಸಿದಾಗ ಯಾವಾಗ ಇರುವ ಹಾಗಿಲ್ಲ. ಏನೋ ಒಂದು ಚಿಂತೆ ನಿಮ್ಮನ್ನು ಆವರಿಸಿಕೊಂಡಿದೆ ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ಪ್ರಭು, ನನಗೆ ತಿಳಿಯಬೇಕು. ಏನಾಯಿತು ನಿಮಗೆ ಹೇಳಿ, ನನ್ನಲ್ಲಿ ಹೇಳಿ. ಕೆಲವು ಆಗುವಾಗ ಅರ್ಥ ಆಗುತ್ತಾ ಹೋಗ್ತದೆ, ಸರಿ. ಇನ್ನು ಕೆಲವು ಆಗುವುದಕ್ಕೆ ಮೊದಲೇ ಅರ್ಥ ಆಗ್ತದೆ. ಮತ್ತೆ ಕೆಲವು ಆಗಿ ಕಾಲಾಂತರದಲ್ಲಿ ತನ್ನ ಅರ್ಥವನ್ನು ಬಿಟ್ಟುಕೊಡ್ತದೆ. ನಿಜ. ಗೊತ್ತಾಗಬೇಕಾದದ್ದು ಗೊತ್ತಾಗುವ ಕಾಲದಲ್ಲಿ ತಾನಾಗಿ ತಿಳಿಯುತ್ತದೆ. ಆತುರ ಯಾಕೆ? ಆದರೂ ತಿಳಿಯಬೇಕು. ನನಗೆ ಏನಾಗಿದೆ ತಿಳಿಯಲೇಬೇಕು. ಖಂಡಿತವಾಗಿ ಸತಿಶಿರೋಮಣಿ ಸತಿಶಿರೋಮಣಿ ಮುದಿನ ದಾರುಣ ಸ್ಥಿತಿಯ ಮಥಿಸಿ ಮುದಿನ ದಾರುಣ ಸ್ಥಿತಿಯ ಮಥಿಸಿ ಯೋಚಿಪೆ ಯೋಚಿಪೆ ಗಾಧಿ ಜಾತ ನಿಲ್ದರಿಕ್ಷಣದಿ ಹತವಗೋದು ನಮ್ಮಾಶ್ರಮದ ಪರಿಸರ ಗಾಧಿ ಜಾತ ನಿಲ್ದರೆ ಕ್ಷಣದಿ ಹತವಗುದು ನಮ್ಮಿ ಆಶ್ರಮದ ಪರಿಸರವು ಬೇಟೆಗೈದೀರ್ಪ ಬೇಟೆಗೈದೀರ್ಪ ಈ ವಿಪಿನಕ್ಕೆ ಸತಿಶಿರೋಮಣಿ
ಅತುಳ ಬಲ ಸಹಿತ ನಮ್ಮೆಡೆಗೆ ಬಹ ನಾನೆಂದ ಕಥೆಯ ನೀ ನೋಡಿನಳು ತಿಳುಗುತ್ತ ವ್ಯತಿಸಬೇಡ 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 ಸಾತಿ ಶಿರೋಮಣಿ ಅರುಂಧತಿ, ಪ್ರಭು. ಕಾಲಗರ್ಭವನ್ನು ಹೊಕ್ಕಿ ಕಾಣಬಲ್ಲವರು ಹಲವರಿರ್ತಾರೆ. ನಿಜವಾಗಿ ಭವಿಷ್ಯದಲ್ಲಿ ಏನಾಗುತ್ತದೆ ಎಂಬ ಕುತೂಹಲ ಸಾಮಾನ್ಯವಾಗಿ ಮಾನವರಲ್ಲಿ ಜಾಗೃತವಾಗಿ ಇರ್ತದೆ ಅಲ್ಲದೆ ಯಾಕ ಆ ಕುತೂಹಲ ಅಂತಂದ್ರೆ ಅವರು ತಿಳಿಯಲಾರರು ಆದದ್ದೇ. ಹೌದು, ತಿಳಿಯಬಲ್ಲವರಿಗೆ ಕುತೂಹಲವೇ ಇರುವುದಿಲ್ಲ. ಖಂಡಿತ. ಕಾಲಗರ್ಭವನ್ನು ಹೊಕ್ಕು ಹಿನ್ನೋಟದಿಂದಲೋ ಮುನ್ನೋಟದಿಂದಲೋ ಹಿಂದಿನದ್ದನ್ನು ಮುಂದಿನದ್ದನ್ನು ಗ್ರಹಿಸುವುದಕ್ಕಾಗುವುದಿದ್ರು ತಿಳಿದೇನು ಎಂಬ ಭಾವದಿಂದ ಉಪೇಕ್ಷೆಯನ್ನು ತಾಳಿರ್ತಾರೆ. ಈಗ ಭವಿಷ್ಯದ ಕುರಿತಾಗಿ ಯಾವುದೋ ಮುನ್ನೋಟ ನನಗೆ ಸಿದ್ಧಿಸಿದ್ದರಿಂದ ಮನಸ್ಸು ಅಲ್ಪ ಸ್ವಲ್ಪ ಅಸ್ತವ್ಯಸ್ತವಾದದ್ದು ಸತ್ಯವೇ. ಮನಸ್ಸಂದ್ರೆ ಹಾಗಲ್ವೋ, ಸಂಕಲ್ಪ ಮಾತ್ರ ಅಲ್ಲಿ ಸಿದ್ಧಿಸುವುದಲ್ಲ, ವಿಕಲ್ಪಗಳು ಅಲ್ಲಿ ತಾಂಡವಾಡ್ತಾ ಇರ್ತದೆ. ಅದೋ ಇದೋ ಹಾಗೋ ಹೀಗೋ, ಖಂಡಿತ. ಒಳ್ಳೆಯದೋ ಕೆಟ್ಟದ್ದು, ಹೌದು, ಇದೆಲ್ಲ ಅಂತರ್ಮಥನದಲ್ಲಿ ಆಗ್ತಾ ಇರ್ತದೆ. ಅದರಿಂದಲೇ ನನ್ನ ಮುಖದ ಕಳವಳಗಳು ಬದಲಾದದ್ದು. ನಾ ಮನದಿಂದ ಮುದುಡಿದ್ದು, ನೀ ಗ್ರಹಿಸಿದ್ದು. ಯಾಕೆ ಭವಿಷ್ಯವನ್ನು ಸೂಚಿಸಿ ಆತಂಕ ಹೆಚ್ಚು ಮಾಡಬೇಕು ಅಂತ ಅರೇಕ್ಷಣ ಯೋಚಿಸಿದರು. ಸತಿ ಸಮೂಹದಲ್ಲಿ ಶಿರೋರತನದಂತೆ ಕಂಗೊಳಿಸುವಂತಹ ನೀನಿರುವ ಆಶ್ರಮ ಪರಿಚರ್ಯೆಯನ್ನು ಮಾಡ್ತಾ ಗೃಹಸ್ಥಾಶ್ರಮದಲ್ಲಿ ಸಹಯೋಗವನ್ನು ಕೊಡುವುದಕ್ಕೆ ಹೇಗೆ ಬದುಕಬೇಕು ಅದಕ್ಕೆ ದೃಷ್ಟಾಂತ ರೂಪಳಾಗಿರುವಂತಹ ಸಾಧ್ವೀಮಣಿಯಾದ ನೀನು ಈ ಆಶ್ರಮವನ್ನು ಆಶ್ರಮವಾಗಿ ನೆಲೆಗೊಳಿಸಿದವು. ಅದರಲ್ಲಿ ಹೆಚ್ಚು ಕಡಿಮೆ ಆದಾಗ ನಿನ್ನಲ್ಲದಿನ್ಯಾರಲ್ಲಿ. ಖಂಡಿತ ಭವಿಷ್ಯ ಸ್ವಲ್ಪ ತ್ರಾಸದಾಯಕವಾಗುತ್ತಾಗುತ್ತೆ. ಹೌದು, ಒಬ್ಬಾತ ಮಹಾರಾಜ ಬರ್ತಾನೇನು ಬರ್ತಾ ಇದ್ದಾನೆ, ಬಂದೇ ಬಿಟ್ಟ. ಇನ್ನು ಹೌದು, ಬೇಟೆಗಾಗಿ ಹೊರಟವನು ಆಶ್ರಮಕ್ಕೆ ಬಂದ ಮೇಲೂ ಆಯುಧ ಇಳಿಸದಂತಹ ಸ್ಥಿತಿ ಬರ್ತದೆ. ನಿಮ್ಮ ಆಶೀರ್ವಾದವನ್ನು ಪಡೆದು ಹೋಗಬಹುದು. ಆಶ್ರಮಕ್ಕೆ ಬಂದ ಮೇಲೂ ಕೈಯಲ್ಲಿದ್ದ ಆಯುಧವನ್ನು ಕೆಳಗಿಳಿಸದ ಸ್ಥಿತಿ ಬರ್ತದೆ. ಹೌದೇ, ಆಯುಧ ಪ್ರಯೋಗ ಮಾಡಿದರೆ ಹಿಂಸೆ ಆಗುವುದು ಖಚಿತ. ಖಂಡಿತ. ಹಿಂಸೆ ಆದರೆ ರಕ್ತಪಾತ ಸಹಜ ಪರಿಣಾಮ. ಹೌದು, ರಕ್ತಪಾತದಿಂದಲೇ ಪರಿಸರ ಮಾಲಿನ್ಯವೆಂಬುದು ಸಹಜವಾಗಿ ಸಂಭವಿಸುವುದಿಲ್ವೋ? ಖಂಡಿತವಾಗಿದೆ. ಆಶ್ರಮದಲ್ಲಿ ಹಾಗಾದರೆ ಆಶ್ರಮದ ಪಾವಿತ್ರ್ಯ ಏನಾಗ್ತದೆ ಹೇಳು? ಪ್ರಶಾಂತತೆ ಎಲ್ಲಿ ತಲುಪುತ್ತದೆ ಹೇಳು? ಹಾಳಾಗುತ್ತದೆ. ಅದೆಲ್ಲ ಆಗುತ್ತದೆ ಅಂತ ಆದಾಗ ಆಶ್ರಮದಲ್ಲಿ ಕುಲಪತಿಯಾಗಿ ನೆಲೆಯಾದಂತಹ ನನ್ನ ಮನಸ್ಸು ಉದ್ವಿಗ್ನವಾಗದೇ ಇರ್ತದೆ. ಆಗಲೇಬೇಕು ತಾನೆ. ಹಾಗೆ ಅದು ಮುಖದಲ್ಲಿ ಕಂಡಿತು, ಮೌನವನ್ನು ಬಾಧಿಸಿತು, ಅದೇ ನಿನ್ನನ್ನು ಪ್ರಚೋದಿಸಿತು, ನೀ ಪ್ರಶ್ನಿಸುವಂತೆ ಮಾಡಿತು, ನಾವು ನನ್ನಿಂದ ಉತ್ತರವನ್ನು ಹೇಳಿಸಿತು. ಇಷ್ಟೇ ವಿಷಯ. ನೀನು ಅದಕ್ಕಾಗಿ ಕಳವಳಗೊಳ್ಳಬೇಕಾದ್ದಿಲ್ಲ, ಆತಂಕಗೊಳ್ಳಬೇಕಾದ್ದಿಲ್ಲ. ಇಷ್ಟೇ ಆಗುವುದು. ಪ್ರಭು, ಒಂದು ಮಾತನಾಡುವುದಕ್ಕೆ ಅವಕಾಶ ಕೊಡಬೇಕು. ಏನು ಮಾತು? ಪ್ರಭು, ನೀವೇನೋ ಹೇಳ್ತಾ ಇದ್ದೀರಿ ಭವಿಷ್ಯದಲ್ಲಿ ಈ ರೀತಿಯಾಗಿ ಆಗುತ್ತದೆ ಎನ್ನುವ ಹಾಗೆ. ಪ್ರಭು, ಭವಿಷ್ಯವನ್ನು ತಿಳಿಯುವುದಕ್ಕೆ ನಿಮ್ಮಿಂದ ಸಾಮರ್ಥ್ಯವಿದೆ ಎಂದಾದ ಬಳಿಕ ನಡೆಯುವುದನ್ನು ಬದಲಾಯಿಸುವುದಕ್ಕೂ ನಿಮ್ಮಿಂದ ಸಾಮರ್ಥ್ಯ ಉಂಟು ತಾನೆ. ಪ್ರಭು, ನಮ್ಮದಾದಂತಹ ಆಶ್ರಮವದು ಶಾಂತಿಯಿಂದಲೇ ನೆಲೆಗೊಂಡಂತಹ ಬೀಡು ಇದೆ. ಇಲ್ಲಿಯ ತನಕ ಅಶಾಂತಿ ಎನ್ನುವುದು ನಮ್ಮ ಈ ಆಶ್ರಮದಲ್ಲಿ ಮೂಡಿದ್ದೇ ಇಲ್ಲ. ಹೀಗಿರುವಾಗ ಭವಿಷ್ಯದಲ್ಲಿ ಅಶಾಂತಿಯದು ಮನೆ ಮಾಡುತ್ತದೆ ಎನ್ನುವುದನ್ನು ನಿಮ್ಮಿಂದ ಕೇಳಿದ ಬಳಿಕ ನನಗೆ ಯಾಕೋ ಭಯವಾಗುತ್ತಿದೆ. ಪ್ರಭು, ತಪಸ್ಸಿನಲ್ಲೇ ನಿರತರಾದವರು ನೀವೇನು, ನಿಮ್ಮ ಯೋಗ್ಯತೆ ಏನೆನ್ನುವುದನ್ನು ಸಕಲರೂ ತಿಳಿದಂತಹ ವಿಚಾರ. ಹಾಗಾಗಿ ನಿಮ್ಮ ತಪಸ್ಸಿನ ಬಲದಿಂದ ಇದನ್ನು ತಡೆಯಬಹುದಲ್ವೇ? ಮಕ್ಕಳನ್ನು ಹೆತ್ತಿದ್ದೀನಿ. ಮಗು ಹುಟ್ಟಿದ ಮೇಲೆ ಮುಖ ಕಂಡು ಅಳುವಾಗ ನಿನಗೆ ನಗು ಉಕ್ಕಿದ್ದೋ ಅಳು ಬಂದದ್ದು. ನಗು
ಆ ವೇದನೆಯ ಸ್ಮರಣೆಯಾದ್ರೂ ಇತ್ತು ನಿಮಗೆ? ಮಗುವನ್ನು ಹೆರುವಾಗ ನೋವನ್ನು ಅತೀವವಾಗಿ ಅನುಭವಿಸಿದ ನೀನು. ತಿಳಿದವರು ಹೇಳ್ತಾರೆ, ಸಾಮಾನ್ಯ ಮನುಷ್ಯರಾದವರು ಅನುಭವಿಸಬಹುದಾದ ವೇದನೆಗಿಂತ ಎಷ್ಟೋ ಪಟ್ಟು ಹೆಚ್ಚಿನ ವೇದನೆಯನ್ನು ಪ್ರಸವ ವೇಳೆಯಲ್ಲಿ ಒಬ್ಬ ಆಕೆ ಹೆಣ್ಣು ಅನುಭವಿಸ್ತಾಳಂತೆ. ಹೌದು. ಆದ್ರೆ ಆ ನೋವಿನ ನೆನಪೇ ಇಲ್ಲದಂತೆ ನಗು ಯಾಕೆ ಬರ್ತದೆ ಮಗುವಿನ ಮುಖ ನೋಡುವಾಗ? ತಾನು ಹೆತ್ತಂತಹ ಮಗುವನ್ನು ಕಾಣುವಾಗ ಪ್ರೀತಿ ಸಂತೋಷವಾಗುತ್ತದೆ. ಅಳು ಭೂತಕ್ಕೆ ಸೇರಿ ಹೋಗ್ತದೆ. ಹೌದು. ಮಗು ಭವಿಷ್ಯವನ್ನು ರೂಪಿಸ್ತದೆ. ಖಂಡಿತ. ನೋವು ಬರ್ತದೆ ಅಂತ ಆದಾಗ ಹೆಣ್ಣು ಮಕ್ಕಳು ಅದನ್ನು ಸ್ಮರಿಸಿಕೊಂಡ್ರಾಯ್ತು. ನೋವು ಹಿಂದೆ ಹೋಗ್ತದೆ, ನಗು ಮುಂದೆ ಅರಳುತ್ತದೆ. ಭರವಸೆ, ಧೈರ್ಯ, ಸ್ಥೈರ್ಯ ತಾನಾಗಿ ಜಾಗೃತವಾಗ್ತದೆ. ನೀನು ಅಷ್ಟನ್ನು ಯೋಚಿಸು. ಭವಿಷ್ಯ ಬದಲಿಸುವುದಕ್ಕಾಗುವುದಿಲ್ವೋ? ಹೌದು. ಆಗಬೇಕಾದದ್ದನ್ನು ಅಥವಾ ಆಗುವುದನ್ನು ಮೊದಲಾಗಿ ಕಂಡ ನಾನು ಭವಿಷ್ಯವನ್ನು ಸರಿಯಾಗಿ ಗ್ರಹಿಸಿದ್ದೇನೆ ಅಂತ ನೀನು ನಂಬುತ್ತೀಯಾ? ಹೌದು. ನಂಬುವುದು ಹೌದಾದರೆ ನನ್ನಿಂದ ಪಡಬೇಕಾದ ವಿಷಯ ಆಗಿದ್ರೆ ಅದನ್ನು ಕಾಣ್ತಾ ಇರಲಿಲ್ವೋ? ಇದು ಹೀಗೆ ಆಗ್ಲಿಕ್ಕೆ ಹೊರಟದ್ದು, ಅದನ್ನು ನಾನು ಹೀಗೆ ಪರಿವರ್ತಿಸಬೇಕು ಅಂತಲೂ ಕಾಣ್ತಿರ್ಲಿಲ್ವೋ? ಖಂಡಿತ. ಹಾಗಾದ್ರೆ ನಾನು ಹೇಳಿದಷ್ಟು ನಡೆಯುವುದಕ್ಕುಂಟು ಅಂತಾದರೆ ನಾ ಬದಲಿಸಬಾರದು ಅಂತಲ್ವೋ ನಿಯತಿ? ಹೌದು. ತಿಳಿದವಳು ನೀನು. ಏನಮ್ಮ? ಆಶ್ರಮದಲ್ಲಿ ಶಾಂತಿ ಎನ್ನುವುದು ನೆಲೆಯಾಗಿರಬೇಕು ತಾನೆ. ಅಶಾಂತಿ ಮೂಡುವುದು, ರಕ್ತಪಾತವಾಗುವುದು, ಇದನ್ನೆಲ್ಲ ನಮಗೆ ಸಹಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಪರೀಕ್ಷೆ ಅಂತ ತಿಳಿ. ಪರಿಸರ ಮಲಿನವಾದಾಗ ಮನಸ್ಸು ಮಲಿನವಾಗದೆ ಉಳಿಯುವುದು ಬದುಕಿನ ಪರೀಕ್ಷೆ. ಕೋಲಾಹಲ ಎದ್ದಾಗಲೂ ಇಲ್ಲಿ ಪ್ರಶಾಂತತೆ ಇರುವುದು ಬದುಕೊಡ್ಡಿದ ಪರೀಕ್ಷೆ. ಹಿಂಸೆಯನ್ನು ತೋರುವಾಗಲೂ ನಾವು ಶಾಂತಿಪ್ರಿಯರಾಗುವುದು ಬದುಕಿನ ಪಥದಲ್ಲಿ ನಾವು ಸಾಗಿದ್ದು ಸರಿಯಾಗುಂಟು ಎಂಬುದಕ್ಕೆ ನಿದರ್ಶಕವಾಗ್ತದೆ. ಮನದ ಸಂಯಮವನ್ನು ಕಾಪಿಡು. ಅತಿಥಿಗಳು ಬಂದರೆ ನಿನ್ನ ಕರ್ತವ್ಯ ಏನು? ಅವರನ್ನು ಉಪಚರಿಸಿ. ಅದರತ್ತ ನೀ ಆಸಕ್ತಳ. ಆದರೆ ಮತ್ತೊಂದೇ ಹೇಳ್ತೇನೆ, ಎನ್ನಭಾವ್ಯಂ ತನ್ನಭವ. ಆಗಬಾರದು ಆಗುವುದೇ ಇಲ್ಲ. ಭವಿತವ್ಯಂ ಭವತ್ತೇ. ಆಗಬೇಕಾದದ್ದು ಆಗದೆ ಉಳಿಯುವುದು ಇಲ್ಲ. ಆಗಬೇಕಾದಾಗ ಆಗಲಿ. ನೀ ಯಾಕೆ ಚಿಂತಿಸುವುದು? ಮಾಡಬೇಕಾದದನ್ನು ವ್ಯಧಿಸಬೇಡಿದ್ದವಳ ಕಳುಗಲ ಕೌಶಿಕ ಬಲದೊಡನೆ ನಡೆತಂದನು ಕಾಣುತ್ತೆಲ್ಲರನು ಸನ್ಮಾನಿಸಿ ಮುನಿ ಪೇಳ್ದ ಕ್ಷೋಣೀಶ ಪ್ರಜಿ ಪರಿವಾರ ಅರಾಡಿ ಮಕ್ಕಳಿಗಿಲ್ಲ ಆನಂದವೇ ನೀನು ಸೇನೆ ಸಹಿತ ಬಂದೋದ್ಯಾಕೆ ಶ್ರೇಯೋಸ್ತು. ಹುಟ್ಟುವಾಗ ಹೆತ್ತವರು ಹೊಂದಿದ ಸಂಕಲ್ಪ ಪರಿಪೂರ್ಣವಾಗಿ ಸಿದ್ಧಿಸಿ ನಿನ್ನ ಮೂಲಕವಾಗಿ. ಧನ್ಯ ಮಹೀಪತಿ ಪ್ರಭು. ಕೌಶಾಂಬೀಶ ಪರಿವಾರ ದೊಡ್ಡದುಂಟು. ಎಲ್ಲ ಹೊರಟುಕೊಂಡು ಬಂದದ್ದು ಇನ್ನಷ್ಟು ಮಂದಿ ಇದ್ದಾರೆ ಆ ಕಡೆ. ಅದೇ ಸಾಲಿಗೆ ಕೊನೆಯನ್ನು ನಾನು ಇಲ್ಲಿಂದ ಗುರುತಿಸುವಲ್ಲಿ ಅಪರ್ಯಾಪ್ತನಾಗಿದೆ. ನಾಗರಿಕ ಪ್ರಪಂಚವನ್ನು ಸ್ವಸ್ಥವಾಗಿಡುವಲ್ಲಿ ದೀಕ್ಷಿತನಾದಂತಹ ರಾಜನಾದರೂ ಋಷಿಯಂತೆ ಬದುಕುವುದರ ಮೂಲಕವಾಗಿ ದಿಗಂತ ವಿಶ್ರಾಂತವಾದ ಕೀರ್ತಿಗೆ ಕಾರಣನಾದಂತಹ ನೃಪತಿ ಪರಿವಾರ ಸಹಿತನಾಗಿ ಸೇವಕರನ್ನೊಡಗೊಂಡು ಆಯುಧಪಾಣಿಯಾಗಿ ವನಾಭಿಮುಖಿಯಾಗಿ ಆಶ್ರಮದೊಳಕ್ಕೆ ಬರುವುದಕ್ಕೆ ಕಾರಣ ಏನು ಅರ್ಥ ಆಗಲಿಲ್ಲ. ಮನೆಯವರು, ರಾಜ್ಯ, ಮಾಂಡಲಿಕರು, ಮಂತ್ರಿಗಳು, ಸಾಮಂತರು, ವರ್ಣಾಶ್ರಮ ಧರ್ಮ ನಿರತರಾದರು ಎಲ್ಲ ಹೇಗಿದ್ದಾರೆ? ಎಲ್ಲ ಕ್ಷೇಮಿಗಳೇ ಬೇಟೆಗೆ ನಂದನ
ಹಕ್ಕಿ ಮಂದಿರ ಕೈದುವ ಮುಂದೋಗಿ ತವ ಪಾದ ದ್ವಂದ್ವ ದರ್ಶನ ಕಾಂಕ್ಷೆಯಿಂದ ನಿನ್ನದೊಂದು ನಾಟ್ಯ ಪ್ರದರ್ಶನ ಇಲ್ಲಿ ನಿನಗೆ ಹೆಜ್ಜ ತಾಳಕ್ಕೆ ಸೇರಿಸಲಿಕ್ಕಾಗುದಿಲ್ಲ. ಅಲ್ಲ ಅದು ವಿಷಯ ಹೇಳಲಿಕ್ಕೆ ನಾನು ಹೊರಟದ್ದು. ಅಲ್ಲ ಬರಬರುತ್ತಾ ನಿನ್ನ ಹೆಜ್ಜೆಯನ್ನು ಹೀಗಾದದ್ದು ಪ್ರಾಯ ಆಯ್ತು. ಒಂದು ತಾಳಕ್ಕೆ ಮೂರು ತಾಳಕ್ಕೆ ಒಂದು ತಾಳ ಸೇರ್ತದೆ ನಿನ್ನದು. ಯಾಕದು ಹಾಗೆ? ಏನು ಕುಳಿತಲ್ಲಿದೆ ಎಂತದ್ದೇನು ನೀನು? ಅದು ನಾವು ಬಂದದ್ದು ಹೇಳಿ. ನಾವು ಹೇಳಿದ್ದವನು ಎಂತದ್ದು ಏಯ್! ಇಲ್ಲಿ ಕೌಶಿಕ ರಾಜ ಯಾರು? ನೀನೋ ನಾನು? ನೀವು ಕುಳಿತುಕೊಳ್ಳಿ, ಅವ್ರು ನನ್ನಲ್ಲಿ ಕೇಳಿ. ನೀ ಚಿಂತಿಸಬೇಡುವಪ್ಪ. ಪ್ರಾಯ ಆದಾಗ ತಪ್ಪುವುದು ದೊಡ್ಡದಲ್ಲ, ಆ ಸ್ಥಿತಿಯಲ್ಲೂ ಸರಿಗೆ ಹೊಂದಿಸುವುದಕ್ಕೆ ನೋಡ್ತಾನಲ್ಲ ಅದು ದೊಡ್ಡ ಪ್ರಯತ್ನ ಉಂಟು. ಸ್ವಾಮಿ ಪುಣ್ಯಪದ ಪುಂಡರೀಗಕ್ಕೆ ಮತ್ತೊಮ್ಮೆ ಸಾಷ್ಟಾಂಗವರೆಗಿದ್ದಾರೆ. ಕೌಶಂಬ್ಯ ಒಟ್ಟೊಳಗಿರುವಂತಹ ಕಾಲಕ್ಕೆ ಈ ವನಪಾಲಕರೆಲ್ಲ ಬಂದು ನಾವು ಬಂದ್ರೆ ಕಾಡಬೇಕು. ಅದನ್ನೇ ಮೃಗಗಳು ನಾವು ನಿಂತದ್ದು ಯಾಕೆ ಮತ್ತೆ? ದುಷ್ಟ ಮೃಗಗಳ ಭೀತಿಯಿಂದ ಕಂಗೆಟ್ಟಿದ್ದೇವೆ ಅಂತ ಹೇಳಿದಾಗ ಅವರಿಗೆ ಭರವಸೆಯನ್ನಾಡಿ ಮೃಗಬೇಟೆಗೆಂದು ವನಪ್ರವೇಶ ಮಾಡಿದೆ. ನಾನು ಹೊರಡುವಾಗ ಮಕ್ಕಳು ಹೊರಟು. ಇವನ ಮಕ್ಕಳು ಕೂಡ ಯಾರ ಮಕ್ಕಳ? ಯಾರ ಮಕ್ಕಳು? ಯುವರಾಜರು ಅಂತ ಹೇಳಿ. ಯುವರಾಜರು ಎಲ್ಲರ ಜೊತೆ ಸೇರಿಸಿ ಬಂದೆವು ಮೃಗಬೇಟೆಯನ್ನಾಡಿ. ಇನ್ನು ನಾಟಿಗೆ ಹೊರಡಬೇಕು ಅಂತ ಆಲೋಚನೆ ಮಾಡುವಾಗ ಒಂದು ನಿಂತ ಪ್ರದೇಶ ನಿಮ್ಮ ಆಶ್ರಮ ಪರಿಸರ ಅಂತ. ಇಲ್ಲಿವರೆಗೂ ಬಂದ ಮೇಲೆ ಅಯಾಚಿತವಾಗಿ ನಿಮ್ಮದ್ದಾದಂತಹ ದರ್ಶನ ಭಾಗ್ಯ ಸಿಗುತ್ತದೆ ಅಂತಾದ್ರೆ ಅದನ್ನು ಹೊಂದಿ ಹೋಗಬೇಕೆಂಬ ಉದ್ದೇಶದಿಂದ ಇವರನ್ನೆಲ್ಲ ಕೂಡಿಕೊಂಡು ಆಶ್ರಮ ಪ್ರವೇಶ ಮಾಡಿದ್ದೇನೆ. ಆಯುಧ ಪಾಣಿಯಾಗಿದ್ದವರು ಸಿಂಜಿನಿಯನ್ನು ಬಿಡಿಸಿಯೇ ನಾನು ಒಳ ಪ್ರವೇಶ ಮಾಡಿ ಗಮನಿಸಿಯೇ ನಿನ್ನನ್ನು ಸ್ವಾಗತಿಸಿ. ಹಾಗಾಗಿ ನನ್ನನ್ನು ಅನುಗ್ರಹಿಸಬೇಕು. ನನ್ನ ಹಿರಿಯರು 7 ಜನ್ಮದ ಕಿರಿಯರು ಪಾವನವಾದಂತಹ ಲೋಕವನ್ನು ಹೊಂದಿದರೆಂಬಂತಹ ವಿಶ್ವಾಸದಿಂದ ನಾನು ಮರಳುತ್ತಾ ಇದ್ದೇನೆ. ನನ್ನನ್ನು ಅನುಗ್ರಹಿಸಿಕೊಳ್ಳಬೇಕು. ನಾವು ಒಳ್ಳೆ ಹೊರಟಿದ್ದೇವೆ. ಬೆಳಿಗ್ಗೆ ಹೊರಟು ಬೇಟೆ ಆಡಿ ಉಂಟಲ್ಲ, ಈಗ ಹೊಟ್ಟೆಯೊಳಗೆ ಚುಚ್ಚುತ್ರ ಅಂತ ಉಂಟು. ನಿನ್ನಲ್ಲಿ ಕೇಳಿದ್ರು ಈಗ ಅವರು ಒಂದು ಕೇಳದೆ ಮಾತನಾಡುವ ಕ್ರಮ ಎಂತದ್ದು ನೀನು ನಿನ್ನಷ್ಟೇ ಕೇಳಿಕೊಳ್ಳುವುದಾ? 4 ಜನ ಇರುವಲ್ಲಿ ನಾನು ಹೀಗೆ 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 ಅಂತ ಅವರು ಕೇಳಿದ್ರೆ ಹೇಳಬೇಕು, ನೀನು ಕೇಳದೆ ಹೇಳುವುದು ಎಂತದಕ್ಕೆ? ರಾಜನ್ ಪ್ರಭು ಹೇಳಿ ಕೇಳಿ ಋಷ್ಯಾಶ್ರಮ ಅಲ್ವೋ, ಇಲ್ಲಿ ಹೇಳಿದ್ದು ಮಾತ್ರ ಅರ್ಥ ಆಗುವುದಲ್ಲ, ಹೇಳದೆ ಮನದಲ್ಲಿ ಉಳಿದದ್ದು ಕೆಲವೊಮ್ಮೆ ಅರ್ಥ ಆಗುತ್ತದೆ. ನಿಮ್ಮ ಸ್ಥಿತಿ ಗತಿ ಎಲ್ಲವನ್ನೂ ನೀನು ನಿವೇದಿಸಿಕೊಂಡೆ. ಧರ್ಮ ಸಂಪತ್ತಿನಿಂದ ಸಮೃದ್ಧವಾದ ರಾಜ್ಯವನ್ನು ಪಾಲಿಸ್ತಾ ಇದ್ದಿ ಅಂತ ಕೇಳಿ ಸಂತೋಷ ಆಯಿತು. ಹೇಗೆ ನಿನ್ನ ಹಿಂದಿನ ತಲೆಮಾರು ಧನ್ಯವಾಗುವಂತೆ ಆಶೀರ್ವದಿಸಬೇಕು ಅಂತ ನೀ ಕೇಳಿದ್ಯೋ, ನನಗೊಂದು ಅವಕಾಶ ಕೊಡಬೇಕಪ್ಪ. ನನ್ನ ಆಶ್ರಮ ಧನ್ಯ ಆಗುವಂತೆ ಮಾಡುವುದು. ಗೃಹಸ್ಥನಾದವನ ಮನೆಗೆ ಮಧ್ಯಾಹ್ನದ ಕಾಲದಲ್ಲಿ ಆಗಂತುಕನೊಬ್ಬ ಹಸಿದು ಬಂದಿದ್ದಾನೆ ಅಂತ ಆದರೆ ಉಣಿಸಿ ಕಳಿಸುವುದು ಆ ಆಶ್ರಮದ ಪರಮಸಾರ್ಥಕ್ಯವನ್ನು ಕಲ್ಪಿಸಿಕೊಡ್ತದೆ. ಉಂಡು ತೃಪ್ತರಾಗಿ ತೇಗಿ ನೀವೆಲ್ಲರೂ ಇಲ್ಲಿಂದ ತೆರಳಬೇಕು ಅಂತ ನಾನು ಒಬ್ಬ ಬಂದದ್ದಲ್ಲ ಸ್ವಾಮಿ, ಈ ಬಹಳ ಮಂದಿಗಳಿದ್ದಾರೆ. ಇವರೆಲ್ಲನ್ನು ತಗೊಳ್ಳಿ. ಅವ ಎದ್ದಾಯ್ತಾ ಸಾಗುವಾಗ ಕೆಲಸ ಮಾಡುವ ನಿಮ್ಮನ್ನೇನೋ ಸೂಚಿಸಿದ್ರು. ತುಂಬ ಜನ ಇದ್ದಾರೆ, ಅವರಿಗೆ ಕಿವಿ ಕೇಳುವುದಿಲ್ಲ ಹಾಗೆ ಹೇಳಿ. ಎಲ್ಲರಿಗೂ ಊಟ ಕೊಡಬೇಕು ಕಷ್ಟ. ಅವರಿಗೆಲ್ಲ ಪಂಚಕಜ್ಜಾಯ ಕೊಡಿ, ನಾವು ಇಬ್ಬರಿಗೆ ಊಟ ಕೊಡಿ. ಅದೆಂತದ್ದು ಇಬ್ಬರಿಗೆ ಊಟ ಕೊಡಿ, ಉಳಿದವರಿಗೆ ಪಂಚ ಕಚಾಯ ಕೊಡಿ? ಅವರಿಗೆ ಪಂಚಕಜ್ಜಾಯ ಸಾಕು. ನಾನು ಹೋದಲ್ಲಿ ಹಾಗೆ ಹೇಳುವವನ? ನೀವು ಹೇಳುತ್ತಿಲ್ಲ. ಉಳಿದವರಿಗೆ ಊಟ ಕೊಡಿ, ನನಗಿಲ್ಲ ಅಂತ ಆದ್ರೆ ಬೇಡ ಅಂತ ಹೇಳುವ ನನ್ನ ಮುಂದೆ ನೀನು ಹೇಳ್ತಿ. ನಮಗಿಬ್ಬರಿಗೆ ಊಟ ಕೊಡಿ, ಉಳಿದವರಿಗೆ ಹೌದೇನಾ? ನನ್ನ ಮೇಲೊಂದು ಅಪವಾದ ಹೊರಿಸುವುದ ನೀನು? ಬೇಡ ಬೇಡ ಬೇಡ, ಎಲ್ಲರಿಗೂ ಊಟ ಕೊಡಿ. ಊಟ ಕೇಳಬೇಕು ಅಂತ ಆದ್ರೆ ಅವರ ಸ್ಥಿತಿ ನೋಡ್ಬೇಕಾ ಬೇಡ? ನೀನು ಕುಳಿತು ಬರಲಿ ಸ್ವಾಮಿ. ಕೆಲವನನ್ನು ನಿರ್ಮಿಸಿಕೊಂಡು ಯಾಗ ಯಜ್ಞಾದಿಗಳಲ್ಲಿ ಕಾಲವನ್ನು ಕಳೆಯುವಂತಹ ನಿಮಗೆ ಇಷ್ಟು ಅಪಾರವಾದಂತಹ ಪರಿವಾರವನ್ನು ಭೋಜನದ ಮೂಲಕವಾಗಿ ತೃಪ್ತಿಪಡಿಸುವ ಕಷ್ಟವಾದಿತ್ತು. ಇನ್ನೊಂದು ಬಾರಿ ಬರ್ತೇನೆ. ಈಗ ನಿಮ್ಮ ಆತಿಥ್ಯ ಸ್ವೀಕರಿಸಿದ್ದೇನಲ್ಲ, ನೀವು ಅನುಗ್ರಹಿಸಿದ್ರೆ ಅದುವೇ ದೊಡ್ಡ ನಮಗೆ ಆಹಾರ. ಈಗ ನೀವು ಬೇಡ ಅಂತ ಹೇಳುವುದು ನಿಮಗೆ ಹಸಿ ಇಲ್ಲದೆ ಇದ್ದದರಿಂದ ಅಲ್ಲ. ಅದಲ್ಲ, ಅವ ಹೊಟ್ಟೆ ಮೇಲೆ ಆಗಿಂದ ಕೈ ಆಡಿಸ್ತಾ ಇದ್ದಾರೆ. ನನಗೆ ಅನುಕೂಲ ಇಲ್ಲದಿದ್ರೆ ನನಗೆ ಕಷ್ಟ ಆದೀತು. ಹೌದು, ರಾಜನ್ ನೀನು ತಿಳಿಯದವನಲ್ಲ, ನೆನಪಿಸಿಕೊಡುವುದು ಮಾತ್ರ. ಸರ್ವಸಂಗ ಪರಿತ್ಯಾಗವನ್ನು ಮಾಡಿ ಕಾಷಾಯಾಂಬರವನ್ನು ಹುಟ್ಟು ಜಡೆಯನ್ನು ಇಳಿಬಿಟ್ಟವರು ಅವರಿಗೆ ಸ್ವರ್ಗ ಸಿಕ್ಕುವುದಿಲ್ಲ ಅಂತ ಅವರು ಬಿಟ್ಟದ್ದು, ಸ್ವರ್ಗ ಬೇಡ ಅಂತ ಬಿಟ್ಟದ್ದು. ಸ್ವರ್ಗ ಬೇಡವೆಂದು ಬಿಟ್ಟದ್ದು.
ಅಂದರೆ ಹಾ ಬೇಕೆನಿಸಿದರೆ ಅದು ವಶವರ್ತಿ ಆಗುತ್ತದೆ, ಖಂಡಿತ. ಆದ್ರೆ ಅದರತ್ತ ಆಸಕ್ತಿ ಇಲ್ಲ ಅಂತ ಬಿಟ್ಟರು. ನಾವು ಕಂದಮೂಲಾದಿಗಳನ್ನು ಸ್ವೀಕರಿಸಿಯೇ ಬದುಕುವವರು ಇರಬಹುದು, ನಮಗೆ ಬೇರೆಯದ್ದು ಸಿಕ್ಕುವುದಿಲ್ಲ ಅಂತಲ್ಲ, ನಮಗದು ರುಚಿಸುವುದಿಲ್ಲ ಅಂತ ಉಣ್ಣುವುದಿಲ್ಲ ಬಿಟ್ರೆ ರೋಚಕವಾದಂತಹ ತಿನಿಸನ್ನೇ ಉಂಡು ಅಭ್ಯಾಸವುಳ್ಳ ನಿಮ್ಮೆಲ್ಲರ ಅಭಿರುಚಿಗೆ ತಕ್ಕಂತೆ ದೈವಾನುಗ್ರಹದಿಂದ ಇಂದು ನಿಮ್ಮನ್ನು ತೃಪ್ತರನ್ನಾಗಿಸಬಲ್ಲೆ ಒಂದು ಮನಸ್ಸು ಮಾಡಬೇಕು. ನಿಮ್ಮ ಅಪ್ಪಣೆ ಮೀರುವುದಿಲ್ಲ. ಇಲ್ಲೇ ಸಮೀಪದಲ್ಲಿ ಹರಿತಾ ಇರುವ ನದಿಯಲ್ಲಿ ಶೌಚಾದಿಗಳನ್ನು ಸಾಧಿಸಿ ಬನ್ನಿ, ನಿಮಗೆ ಬೇಕಾದ ವ್ಯವಸ್ಥೆ ಮಾಡಿ. ಇನ್ನು ನಾವು ಊಟ ಮಾಡಿದೆ. ಅಲ್ಲ, ನಾನು ಊಟಕ್ಕೆ ಒಪ್ಪಿಗೆ ಕೊಟ್ಟಾಯ್ತು, ಆದ್ರೆ ಅವರು ಹೇಳಿದ್ದಾರೆ ಸ್ನಾನ ಮಾಡಿ ಬರಬೇಕು ಅಂತ. ಹೌದಾ? ಎಲ್ಲಿ? ಕಚ್ಚಲ್ ಗಟ್ಟಿ ಎಲ್ಲಿ? ಯಾವುದಕ್ಕಿದ್ದದಪ್ಪ? ಬಿಸಿನೀರಿಗೆ. ಈ ಪ್ರಪಂಚವೇ ನನಗೆ ಬಚ್ಚಲು, ಈ ಪ್ರಪಂಚವೇ ನನಗೆ ಬಚ್ಚಲು ಒಂದೇ. ಬಿಸಿನೀರು ಉಂಟಾ? ನಿನ್ನೊಳಗೆ ಬಿಸಿ ಉಂಟಾ? ಮಣ್ಣೊಳಗೆ ಇಲ್ಲ. ಬಿಸಿಯೇ ಇಲ್ಲ. ಬಿಸಿ ಉಂಟು. ಹಾಗಾದ್ರೆ ಬಯಸಿದ ನೀರು ಬಿಸಿಯಾದೀತು. ಒಂದು ಬಿಸಿನೀರಿಲ್ಲ ಅಂತ ಹೇಳಿ ಎಂತದರ್ಥ? ಒಂದು ಬ್ರಾಹ್ಮಣ ಮನೆಯಲ್ಲಿ ಬಿಸಿನೀರಿಲ್ಲ, ಒಂದು ಬಚ್ಚಲ್ ಮನೆ ಇಲ್ಲ ಅಂತ ಹೇಳಿದ್ರೆ ಎಂತಾಗಿದ್ದು? ಒಮ್ಮೆ ಮಾತಾಡದ ಉಳಿದುಕೊಂಡೆ ನೀನು. ಯಾರು ಹೇಳಿದ್ದು? ಅದೇ ಋಷಿ ಮುನಿಗಳ ಆಶ್ರಮದಲ್ಲಿ ಬಚ್ಚಲು ಮನೆ ಉಂಟು, ಬಿಸಿಲಿನಲ್ಲಿ ಸ್ನಾನ ಮಾಡ್ತಾರೆ ಅಂತ ಯಾರು ಹೇಳಿದ್ದು ನಿನಗೆ? ಇಲ್ಲ, ಈಗ ನಿನ್ನಲ್ಲಿ ಬಚ್ಚಲು ಮನೆ ಉಂಟಾ? ನನ್ನಲ್ಲಿಲ್ಲ, ನಾನು ತೋಡಿನಲ್ಲಿ ಸ್ನಾನ ಮಾಡುದು. ನಿನಗೆ ಮನೆಯಲ್ಲಿ ತೋಡಿನ ನೀರಾಗಬೇಕು, ಹೋದಲ್ಲಿ ಬಿಸಿ ನೀರಾಗಬೇಕು. ಹೋದಲ್ಲಿ ವ್ಯವಸ್ಥೆ ಬೇಕು. ಹೌದಾ? ಮನೆಯಲ್ಲಿ ಬೇಕು ಅಂತ ಇಲ್ಲ. ಏಯ್, ಋಷಿ ಮುನಿಗಳು ನದಿ ತೀರದಲ್ಲಿ ಆಶ್ರಮ ನಿರ್ಮಿಸಿಕೊಂಡು ಕಾಲ ಕಳೆಯುವುದು ಯಾಕೆ ಅಂತ ಗೊತ್ತು ನಿನಗೆ? ಯಾಕಂದ್ರೆ ಸ್ನಾನ, ಸಂಧ್ಯಾ ವಂದನೆ ಇದೆಲ್ಲ ತಣ್ಣೀರಿನಲ್ಲಿ, ನದಿಯಲ್ಲಿ ಅವರಿಗೆ. ಬಿಸಿ ನೀರು ತಣ್ಣೀರು ಎಲ್ಲ ಒಂದೇ. ಬೇಕಾದ್ರೆ ತಣ್ಣೀರನ್ನು ಬಿಸಿ ಮಾಡ್ಯಾರು, ಬಿಸಿ ನೀರನ್ನು ತಣ್ಣಗೆ ಮಾಡ್ಯಾರು ಅಂತ ಸಾಮರ್ಥ್ಯ ಉಳ್ಳವರು. ಆಯ್ತಾಯ್ತು. ಹೊಳೆಯಲ್ಲಿ ಮುಳುಗು ಹಾಗೆ ಬರಬೇಕು. ಆಯ್ತು. ಏನು ಸಿದ್ಧನಾ? ಏನು ಮಾಡಿ? ಹಾಗಾದ್ರೆ ಅವಕಾಶ ಬೇಡ. ಮಕ್ಕಳೇ, ಬನ್ನಿ ಸ್ನಾನಕ್ಕೆ ಹೋಗುವ. ಸರಿ, ಉಣ್ಣುವವರು ಮಾತ್ರ ಶುದ್ಧರಾಗಿ ಬರಬೇಕಾದ್ದಲ್ಲ, ಉಣಿಸುವವರು ಶುದ್ಧರಾಗಿ ಪ್ರಾರ್ಥಿಸುವುದಕ್ಕೆ ಸಿದ್ಧತೆಗೆ ವೇಳೆ ಹೆಚ್ಚು ಬೇಡದಿದ್ದು ಸಂಕಲ್ಪದಲ್ಲಿ ಶುದ್ಧಿ ಬೇಕು. ಕಾಣಬೇಕಾದವರನ್ನು ಕಂಡು ಬಡಿಸಬೇಕಾದದ್ದನ್ನು ಸಿದ್ಧಪಡಿಸುವುದಕ್ಕೆ ಪ್ರಾರ್ಥಿಸಬೇಕು. ಅರ್ಥ ಸಾರ್ಥಕ. ಹೇಗೆ ಊಟ? ಹೇಗೆ ನೀನು ಬಲಗೈಯಲ್ಲಿ ಊಟ ಮಾಡಿದ, ಎಡಗೈಯಲ್ಲಿ ಊಟ ಮಾಡಿದ? ಊಟ ಮಾಡಿದ್ದ ಬಲದ ಕೈಯಲ್ಲಿ. ಮತ್ತೆ ಎಡಗೈ ಬೂಸ್ತಿ ಯಾವ ಪ್ರಾಣಿಯಲ್ಲಿ? ಅದು ಊಟ ಮಾಡುವಾಗ ಒಂದು ಅಗಳು ಕೆಳಗೆ ಬಿಟ್ಟು ಅದನ್ನು ಹಿಡ್ಕೊಂಡೆ, ಅದರದ್ದೇ ಪರಿಮಾಣ ಉಂಟು. ನಿನಗೆ ಎರಡು ಕೈಯಲ್ಲಿ ಊಟ ಮಾಡಿದ ಹಾಗಾಗ್ಲಿಲ್ಲ ಪಾಪಿ? ಇಲ್ಲ, ಮುಟ್ಟಿದ್ದು ಮಾತ್ರ. ಹೌದಾ? ಹೇಗೆ ರುಚಿ? ಹೇಗೆ ಎಂತೆಂತ ಬಗೆ ಅಲ್ವಾ? ಅದ್ಭುತ ಅದ್ಭುತ. ಯಾವುದು ಭೂತ? ಅದ್ಭುತ ಅದ್ಭುತ. ಹೌದು. ಇಷ್ಟು ಬೇಗನೆ ಇಂಥ ಒಂದು ಭೋಜನದ ಸಿದ್ಧತೆ ಹೇಗೆ ಸಾಧ್ಯ? ನಾವು ಸ್ನಾನ ಮಾಡಿ ಬರುವುದರೊಳಗೆ ನಿಮ್ಮ ಶಾಂತದಲ್ಲಿ ಊಟ. ಏಯ್, ನನ್ನ ಶಾರದ ಮಾಡಲಿಕ್ಕೆ ನಾನು ಸತ್ತಿದ್ದೇನೆ. ನನ್ನ ಶಾರದ ಮಾಡಲಿಕ್ಕೆ ನನ್ನ ಮಕ್ಕಳಿದ್ದಾರೆ. ಅದಲ್ಲ, ಮತ್ತೆ ನಿಮಿಷ ನಿಮಿಷಾರ್ಥ. ಮತ್ತೆ ನಿಮ್ಮ ಶಾರ್ಥ ಅಂತ ಹೇಳ್ತಾರೆ. ನಿಮಿಷಾರ್ಥ. ಈಗ ನಾನು ಒಳಗೆ ಕುಳಿತದ್ದು, ನಮಗಿದ್ದಷ್ಟು ಬಗೆಯಲ್ಲ ನಿನಗಿರ್ಲಿಕ್ಕಿಲ್ಲ. ಹೆಚ್ಚಪ್ಪ ಒಮ್ಮೆ ಹೇಳಿ ಏನೆಲ್ಲ ಇತ್ತು ಅಂತ. ಎಲ್ಲ ಹಾಕಿದ್ರ ಹಾ ನೀರು ತೊಳಿದು ಅಂತ ಹೇಳಿದ್ರು, ಹಾ ತೊಳೆದಾಯ್ತು. ಹಾ. ತಲೆಗೆ ಉಪ್ಪು, ನಿನ್ನ ತಲೆಗೆ ನೀನು ಸಪ್ಪೆ ಅಂತ ಗೊತ್ತಾಯ್ತು. ಎಲೆ ತಲೆಗೆ, ಎಲ್ಲ ತಲೆಗೆ ಉಪ್ಪು. ಆಮೇಲೆ ಉಪ್ಪಿನಾಯಿ. ಏಯ್, ಯಾವುದದು? ಉಪ್ಪಿನಾಯಿ. ಹಾಗೊಂದು ನಾಯಿ ಉಂಟ? ಉಪ್ಪಿನಾಯಿ. ಉಪ್ಪಿನಕಾಯಿ. ಆಮೇಲೆ ಚಟ್ನಿ. ಹಾ, ಪಲ್ಯಾರು ಅವರಿದ್ದಾರ? ಬಂದಿದ್ದಾರ ಅವರು? ಯಾರು? ನೀನು ಹೇಳಿದ್ದೀಗ ಪಲ್ಯ ಎಲ್ಲ. ಮತ್ತೆ? ಪಲ್ಯ 6. ಪಲ್ಯ 6 ಬಗೆ. ಅನ್ನ, ಸಾರು. ಅನ್ನ ಹೇಗೆ ಮಲ್ಲಿಗೆ ಮುಗ್ಗಿನ ಹಾಕಿ ಇಷ್ಟು ಊಟ ಮಾಡಿದೆ. ಯಾರು? ಸಾರಿನಲ್ಲಿ. ಅದು ನಿಂತದ್ದೆಲ್ಲಿ? ಅಬ್ಬಾ. ಆಯ್ತು, ಪುನಃ ಅನ್ನ. ಪುನಃ ಪುನಃ ಅನ್ನ. ಪುನಃ. ಅದಕ್ಕೆ ಸಾಂಬಾರು ಬಂತು. ಮೊದಲೊಂದು ಇಷ್ಟು ಊಟ ಮಾಡಿದ್ದು. ಹೌದೇ? ಹೌದು. ಹಾ. ಆಮೇಲೆ ಪರಮಾಣ. ಪರಮಾಣು. ಪರಮಾನ್ನ. ಅದು ಬೇಡ ಅಂತ ಹೇಳಿರ್ಬೇಕು ನೀನು. ಆಮೇಲೆ ಇಲ್ಲ, ನಿನಗೆ ಸಿಹಿ ಆಗುದಿಲ್ಲಲ್ಲ. ಇಲ್ಲ, ನನಗೆ ಆಗ್ತದೆ ಅದು. ಹಾ. ಅಪರೂಪಕ್ಕೆ ಅಲ್ವಾ. ಹಾ. ಆಮೇಲೆ ಬರ್ಸ. ಭಕ್ಷ್ಯ. ಬರ್ಸ ಎಂತದ್ದು? ತಿಂಡಿ. ಭಕ್ಷ್ಯ. ಹೋಳಿಗೆ, ಉಂಡೆ, ಲಾಡು, ಜುಲಾಬಿತ್ತು. ಎಲ್ರಿಗೂ ಹೌದಾ? ಜುಲಾಬು. ಔಷಧ ತಗೊಳ್ಬೇಕಾಯ್ತು ಇವತ್ತು. ಜುಲಾಬು ಎಲ್ರಿಗೂ ಜಿಲೇಬಿ. ಆಮೇಲೆ ಅಪ್ಪ. ಹೌದಾ? ನಿಮಗೆ ಎಷ್ಟು ಅಪ್ಪ? ಏನೋ ಸರಿಗೆ ಕೊಟ್ಟರೆ ತಲೆ ಮೇಲೆ ಮಾತಾಡ್ತೇನೆ. ಅಪ್ಪ ಅಪ್ಪ. ಹಾ, ತಿನ್ನುವ
ಭಕ್ಷ್ಯ ನನಗೆ ಒಂದೇ. ನನಗೆ ಮೂರಪ್ಪ. ಅದೇನು ಮೂರು? ಒಂದು ಹಾಕಿದ್ರು, ಹೇ. ಒಂದು ಕೇಳಿದೆ, ಹೇ. ಒಂದು ಬಡಿಸುವಾಗ ತನ್ನಷ್ಟಕ್ಕೆ ಬಿತ್ತು. ಅಲ್ಲ, ಅವರು ಬೇಕು ಅಂತ ಬಡಿಸಿದ್ದಿರ್ಬೇಕು. ನಿನ್ನನ್ನು ನೋಡಿ ಆಳೊಂದು ಹೌದಾ? ಇಷ್ಟು ಕ್ಷಣಾರ್ಧದೊಳಗೆ ಇಂತಹ ಭೋಜನದ ಸಿದ್ಧತೆ ಹೇಗೆ ಅಂತ ನೋಡಿದ್ರೆ ಅಡುಗೆ ಮನೆ ಕಾಣಿಸ್ತದ? ಯಾವ ಮನೆಗೂ ಬೆಂಕಿ ಬೀಳಿ. ಮನೆಗೆ ಬೆಂಕಿ ಬೀಳ್ಬೇಕು ಅಂತ ಅಲ್ವಾ ಜಾತಿ ಅಲ್ಲಿ? ಅಲ್ಲ, ಅಡಿಗೆ ಮಾಡುವ ಸೂಚನೆ. ಅಡುಗೆ ಹೊಗೆ ಹೋದ ಸೂಚನೆ ಇಲ್ಲ, ಅಡುಗೆ ಭಟ್ರು ಕಾಣಿಸುವುದಿಲ್ಲ, ಅಡುಗೆ ಮನೆ ಇಲ್ಲ. ಈ ಒಂದು ವ್ಯವಸ್ಥೆಗಳಿಲ್ಲದೆ ಇಂತಹ ಭೋಜನದ ಸಿದ್ಧತೆ ಹೇಗಾಯ್ತು? ಯಾರಿಂದ ಆಯ್ತು? ಯಾರು ಮಾಡಿ? ಇಷ್ಟ ತನಕ ಊಟ ಮಾಡಿದ್ರ? ಇಲ್ಲ, ಇಂತಹ ಒಂದು ಭೋಜನ ಊಟ ಮಾಡಲಿಲ್ಲ ನಾನು. ನೀವು ಬಿಡಿ, ನಾನೇ ಮಾಡಲಿಲ್ಲ. ಈಗ ನಾನೊಂದು ಊಟ ಮಾಡಿದಕ್ಕಿಂತಲೂ ಅಧಿಕ ನೀನು ಊಟ ಮಾಡಿದ್ದೀನಿ ಅಂತ ಹೇಳು. ನಾನು ಮಾಡಲಿಲ್ಲ ಅಂತ ಹೇಳಿ ಹಾಗೆ ಹೇಳು. ಆದರೆ ಯಾರಲ್ಲಿ ಕೇಳುವುದು? ಯಾರಲ್ಲಿ ಕೇಳುವುದು? ಜೀವಂತ ಇದ್ದಾರಲ್ಲ, ಏನು ಸಾಯ್ಬೇಕು ಅಂತ ಹೇಳುದು ನೀನು? ನಾವು ಪ್ರತ್ಯಕ್ಷ ಇದ್ದಾರಲ್ಲ, ಯಾರು? ಪ್ರತ್ಯಕ್ಷ ಪ್ರತ್ಯಕ್ಷ ಇದ್ದಾರಲ್ಲ, ನಿನ್ನ ಒಂದು ಶಬ್ದ ಪ್ರಯೋಗವಿದೆ. ಅವರಲ್ಲಿ ಪ್ರತ್ಯಕ್ಷವಾಗಿರುವಾಗ ಅವರಲ್ಲಿ ಆಯ್ತು. ಕೇಳ್ತೇನೆ, ಕನ್ನಡಿಯ ಹುಣ್ಣಿಗೆ ಕಣ್ಣಿ ಹಾಕಿ ಅಂತ ಹೇಳಿ. ಅಂಗಡಿಯ ಹುಣ್ಣಿಗೆ ಕನ್ನಡಿ ಯಾಕೆ ಅಂತ? ಕನ್ನಡಿಯ ಹುಣ್ಣಲ್ಲ, ಯಾವ ಪ್ರಾರಂಭ ಇವರು. ಮಾತಾಡ್ತೇನೆ, ನೋಡೋಣ. ಭೇದವಿಲ್ಲದಿರಿ ನಿಮ್ಮದರಾಗಿದ್ದಾವಾಯ್ತು. ಭೇದವೆನ್ನದಿರಿ ನಿಮ್ಮದರಾಗಿದ್ದಾವಾಯ್ತು. ಸೇರ್ತವೆ ಜನರಿಗಿಲ್ಲ ಮೋದದಿಂದು ಊಟ ನೀಡಿದ್ದ ರೀತಿಯದೆಂತೋ. ಮೋದದಿಂದು ಊಟ ನೀಡಿದ್ದ ರೀತಿಯದೆಂತೋ. ಹೇ ದಯಾನಿಧಿಯೇ ಬೀಳೋ ಭೇದವಿಲ್ಲದಿರಿ ನಿಮ್ಮದರಾಗಿದ್ದವಾಯ್ತು. ಸೇರ್ದವಿ ಜನರಿಗಿಲ್ಲ ಪರಮ ಸಂತೋಷವಾಯಿತು ಸ್ವಾಮಿ. ಎಲ್ಲರೂ ಸಮಾಧಾನಗೊಂಡ್ರ? ನಾನು ಆಡುವಂತಹ ನುಡಿಗಳಿಂದ ತಪ್ಪು ತಿಳಿಯಬಾರದು ಅಂತ ಮೊದಲೊಂದು ಪ್ರಾರ್ಥನೆ. ಎಚ್ಚರಿಕೆಯಿಂದ ಆಡಿದ್ರೆ ತಪ್ಪುವುದಕ್ಕಿಲ್ಲ ಅಂತ ವಿಶ್ವಾಸ. ನೀವು ಆದರದಿಂದ ನೀಡಿದಂತಹ ಭೋಜನ ನಮ್ಮವರೆಲ್ಲರೂ ಉಂಡು ಈ ಕಾಲಕ್ಕೆ ಸಂತೋಷದಲ್ಲಿ ಹೊಟ್ಟೆ ತುಂಬಿ ತೇಗಿತಾ ಇದ್ದಾರೆ. ಸಂತೋಷ. ಎಲ್ಲರಿಗೆ ಹೊಟ್ಟೆ ತುಂಬಿತ್ತು. ನನಗೆ ಹೊಟ್ಟೆ ತುಂಬಿದ ಮೇಲೆ ಒಂದು ಸಮಸ್ಯೆ ಬಂತು. ಲೋಕದಲ್ಲಿ ಹೊಟ್ಟೆ ತುಂಬಿಸಿಕೊಳ್ಳುವುದೇ ಒಂದು ಸಮಸ್ಯೆ. ನನಗೆ ಹೊಟ್ಟೆ ತುಂಬಿದ ಮೇಲೆ ಒಂದು ಪ್ರಶ್ನೆ ಎದ್ದಿತು. ಇದು ಹೇಗೆ ಸಾಧ್ಯವಾಯಿತು ಸ್ವಾಮಿ? ಸಮಸ್ಯೆ ಇದ್ದದ್ದು ಹೇಗೆ ಅಂತಲ್ಲ? ಹಾಗಲ್ಲ, ಹೇಗೆ ಸಾಧ್ಯವಾಯಿತು ಇದು ಅಂತ. ನೀವು ಹಸಿದದ್ದರಿಂದ, ನಾನು ಬಡಿಸಿದ್ದರಿಂದ. ಆದ್ರೆ ಹೇಗೆ ಬಡಿಸುವುದಕ್ಕೆ ಸಾಧ್ಯವಾಯಿತು? ನಾನು ಮತ್ತೆ ನಿಮ್ಮಂತಹ ಸೂಚನೆ ಮೊದಲಾಗಿ ನಿಮಗಿತ್ತೆ. ನಾನು ಕಾಡಿಗೆ ಬಂದು ಬೇಟೆಯನ್ನಾಡಿ ಮಧ್ಯಾಹ್ನದ ಕಾಲಕ್ಕಾಗುವಾಗ ನಿಮ್ಮದಾದಂತಹ ಆಶ್ರಮ ಪ್ರವೇಶ ಮಾಡಿದೆವು. ನಾವು ಸ್ನಾನ ಮಾಡಿ ಬರುವುದರ ಒಳಗಾಗಿ ಎಂಥ ಶೀಕರಣ, ಎಂಥ ಪಾಯಸ, ಎಂಥ ಪಾಕ, ಎಂಥ ಭಕ್ಷ್ಯ, ಅಮೋಘವಾದಂತಹ ಭೋಜನ. ಅರಮನೆಯಲ್ಲಿ ಕಾಲವನ್ನು ಕಳೆಯುವಂತಹ ನನಗಾದರೂ ಈ ಕೆಲವೇ ನಿಮಿಷಗಳ ಒಳಗೆ ಇಂಥ ಒಂದು ಸಿದ್ಧತೆ ಮಾಡಬೇಕು ಅಂತ ಆದ್ರೂ ಕಷ್ಟ ಆಗಿದೆ. ಎಲವನೆಯಲ್ಲಿ ಜೀವನ ಸಾಗಿಸುತ್ತಿರುವಂತಹ ನೀವು ಕ್ಷಣಾರ್ಧದಲ್ಲಿ ಇಂತಹ ಭೋಜನದ ಸಿದ್ಧತೆ ಹೇಗೆ ಮಾಡಿರಿ? ಅಡುಗೆ ಮನೆ ಇಲ್ಲ, ಅಡುಗೆ ಭಟ್ಟರಿಲ್ಲ, ಯಾವುದೇ ವ್ಯವಸ್ಥೆಗಳಿಲ್ಲದೆ ಈ ರೀತಿಯ ಭೋಜನವನ್ನು ನೀಡುವುದಕ್ಕೆ ಹೇಗೆ ಸಾಧ್ಯವಾಯಿತು? ಪರಮೇಶ್ವರನಾಗಿದ್ದ ಸುರಭಿಯುಗದಲ್ಲಿ ಅರಸ ಪರಮೇಶ್ವರನಾಗಿದ್ದ ಸುರಭಿಯುಗದಲ್ಲಿ ಮನದಿರ ಲಭಿಸುವ ನೆರವಿರುವುದಾಗದಿ ಸರ್ವ ಕಾರ್ಯಗಳು ನಿರತ ನಡೆಯುವುದನು ಅರಸ
ಪಾಚಕರು ಇಲ್ಲದೆ ಪಾವಕನನ್ನು ಉರಿಸದೆ ಹ, ಪಚನಗೊಂಡದ್ದು ಹೇಗೆ? ಹ, ಅದಿಷ್ಟು ಸ್ವಾದಿಷ್ಟವಾದದ್ದೆಂತು? ಹ್ಮ್, ಇದು ಕುತೂಹಲವಾದರೆ ಅಪರಾಧವೇನೂ ಅಲ್ಲ. ಹ, ಎಲ್ಲರಿಗೂ ಸಂಪನ್ನತೆ ಬರುವುದು ಭಗವದ್ ಅನುಗ್ರಹದಿಂದಲೇ ಅಲ್ವಾ? ನಿಜ. ಆಶ್ರಮದಲ್ಲೇ ತಪಾನಿರತನಾಗಿ ಹ, ಷಟ್ಕರ್ಮಾಸಕ್ತನಾದಂತಹ ವೇಳೆಯಲ್ಲಿ ಹ, ನಾನು ಆಚರಿಸಿದ ಧರ್ಮದಿಂದ ಕರ್ಮದಿಂದ ಸಂತುಷ್ಟನಾದಂತಹ ಹ, ವಿಧಾಯಕನಾದ ವಿಧಾತ ಪರಮೇಷ್ಠಿ ಹ, ಕಾಮಧೇನುವಿನ ಸಂತತಿಯನ್ನು ಹ್ಮ್. ನನಗೆ ಪ್ರಸಾದವಾಗಿ ಅನುಗ್ರಹಿಸಿದ. ಓಹೋ, ಶಬಲ ಅಂತ ಆಕೆಗೆ ಹೆಸರು. ಆಹಾ, ಷಟ್ಕರ್ಮದಲ್ಲಿ ಬೇಕಾದಂತಹ ಉಪಸ್ಕರಗಳನ್ನು ಹ, ಸಕಾಲದಲ್ಲಿ ಒದಗಿಸುವುದಕ್ಕೆ ಹ. ಮಾತ್ರವಲ್ಲ, ಹ್ಮ್. ಆಕೆಯಿಂದ ಉತ್ಪನ್ನವಾದಂತಹ ಹ. ದ್ರವ್ಯಗಳನ್ನೇ ಯಜ್ಞಮುಖದಲ್ಲಿ ಹೋಮಿಸಿದರೆ ಹ. ದೇವತೆಗಳು ವಿಶಿಷ್ಟವಾಗಿ ಪ್ರಸನ್ನತೆಯನ್ನು ಹೊಂದಿ ಹ. ವಿಶೇಷ ಅನುಗ್ರಹವನ್ನು ಭೂತಲಕ್ಕೆ ಮಾಡುತ್ತಾರೆ. ಹ. ವಸಿಷ್ಠ ನಿನ್ನ ಮೂಲಕವಾಗಿ ಅದು ಸಾಗಲಿ ಅಂತ ಪರಮೇಷ್ಠಿ ಸಂಕಲ್ಪಿಸಿದ. ಹ್ಮ್. ಹಾಗೆ ಇತ್ತಂತಹ ಹ. ಕಾಮಧೇನುವಿನ ಮಗಳು ಹ. ಈ ಆಶ್ರಮದಲ್ಲಿ ನನಗೆ ಅಮ್ಮನಾಗಿದ್ದಾಳೆ. ಏಯ್, ಈಗಳ, ಏಯ್, ದನ ಕೊಟ್ಟದ್ದಂತೆ. ಈಗ ದನದ ಊಟವಾಗಿದೆ. ನೀವು ಯಾವಾಗಲೂ ಇದನ್ನೇ ಮಾಡುದ? ನೀವು ಮಾಡಿದ್ದೀವತ್ತಿದ್ದನ್ನೇ. ಮಾತಾಡಬೇಡ. ಅದರಲ್ಲಿ ಅನ್ನ ಎಲ್ಲಿಂದ? ಏಯ್, ಈಗ ನೀನಿಲ್ಲಿ ಒಮ್ಮೆ ಇಲ್ಲಿ ಬಾ. ಹೇಳು ಮೇಲೆ. ನಿನ್ನಲ್ಲಿ ನಿನಗೆ ಹೇಳಿದ್ರೆ ಅರ್ಥ ಆಗಲಿ. ಎಂತದ್ದು? ನಿನಗೆ ಅನ್ನ ಎಲ್ಲಿಂದ ಬಂದು ಅಂತ ಕೇಳಬೇಕು. ಅದು ಅನ್ನ ಎಲ್ಲಿಂದ ಬಂದದ್ದು? ಪಾಯಸ. ಅದೇ ಪಾಯಸ. ಅದೇ ಏಯ್, ಅದು ಎಲ್ಲೆಲ್ಲಿಂದ ಬರುವುದಲ್ವೋ? ಪಾಯಸ 8 ನಿಮಿಷ ಕೆಚ್ಚಲಿನಿಂದ ಇರ್ಬೇಕು. ಅನುಗ್ರಹಕಾರಕಗಳು ಇಂಥದ್ದೆಲ್ಲ ಆಗಬೇಕು ಅಂತ ಹೇಳಿದ್ರೆ ಸಾಕು. ಅವಳೊಮ್ಮೆ ಅನುಗ್ರಹ ದೃಷ್ಟಿಯಿಂದ ನೋಡಿದ್ರೆ ಸರ್ವ ಸೋಪಸ್ಕರಗಳು ಒದಗಿ ಬರುವಂಥದ್ದು. ಅನುಗ್ರಹ ದೃಷ್ಟಿ ಬೀರಿದ್ರೆ ಸಾಕು. ಈಗ ಕೃಪಾ ದೃಷ್ಟಿ ಹಾಗೆ ಬಂದದ್ದು ಅಂತ ಮತ್ತೆ ಒಂದೊಂದು ಕಡೆ ಕೊಡುವುದಲ್ಲ, ಗೊತ್ತಾಯ್ತಾ? ಹೌದಾ? ಉತ್ತಮದ ವಸ್ತು ಅವಳು. ಕೇಳ್ತಾನೆ ಈಗ. ಉತ್ತಮದ ವಸ್ತುಗಳು ಪ್ರತಿಪಾಲರಿಗಿಲ್ದು ನಿತ್ಯ ಶ್ರುತಿ ಸಾರುತ್ತಿರೇ ನಿತ್ಯ ಶ್ರುತಿ ಸಾರುತ್ತಿರೇ ಧೇನುವು ಎನಗಿತ್ತು ಮತ್ತೆ ನಿಮ್ಮಯ ಕರ್ಮ ಗಿಡರಾಗದಂತೆ ಎಡರಾಗದಂತೆ ಶತತುರುಗಳು ಕಳುಹಿಸುವೆನು ಕಳುಹಿಸುವೆನು ಸಪ್ತಶತ ಬಡಿಯರರ ನೀವೇ ಕೆಲಸಕ್ಕೆ ಸಪ್ತಶತ ಬಡಿಯರರ ನೀವೇ ಕೆಲಸಕ್ಕೆ ಧನವು ನಿತ್ತಬೇನು ಧಾನ್ಯ ರಥ ಗಜ ತುರಗೆ ಸಹಿತಿ ಚಿತ್ತ ಶಂಕೆಗಳನ್ನ ಪೂರೈಪೆ ನಂದಿನಿಯ ಕರುಣದಿ ಪಾಲಿಸಿಂದ ಕರುಣದ್ಯೋ ಪಾಲಿಸಿಂದ ಸಪ್ತಶತ ಬಡಿಯರರ ನೀವೇ ಕೆಲಸಕ್ಕೆ ಧನವ ನಿತ್ತಬೆನು ಧಾನ್ಯರದ ಗಜದುರಗ ಸಹಿತೀವಿ ಚಿತ್ತ ಶಂಕೆಗಳನ್ನ ಪೂರೈಪೆ ನಂದಿನಿಯ ಕರುಣದ್ಯೋ ಪಾಲಿಸಿಂದ ನಮ್ಮನ್ನು ಭೋಜನದ ಮೂಲಕವಾಗಿ ತೃಪ್ತಿಪಡಿಸುವುದಕ್ಕೆ ನಮಗೆ ಸಾಧ್ಯವಾಯಿತು. ಇವಳು ಉತ್ತಮ ವಸ್ತು ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ಶ್ರುತಿಯ ಬಗ್ಗೆ ನಿಮಗೆ ನಾನು ಯಾಕೆ ಹೇಳಬೇಕು? ಶ್ರುತಿ ಭಗವತಿಯನ್ನೇ ಸಾಕ್ಷಾತ್ಕರಿಸಿಕೊಂಡಂತಹ ಮಹಿಮಾನ್ವಿತರು ತಾವು. ಅದರಲ್ಲೇ ಹೇಳಿಲ್ವೇ, ಕರೆಯಲ್ಲಿರುವಂತಹ ಸುವಸ್ತುಗಳೆಲ್ಲ ಪರಾಣ್ಣನ ಬೊಕ್ಕಸಕ್ಕೆ ಸೇರಬೇಕಾದದ್ದು ಎಂಬ ನ್ಯಾಯನು. ಗೋರತ್ನ ರತ್ನ ಸದೃಶವಾದಂತಹ ಈ ಗೋವು ಅದು ರಾಜನ ಬೊಕ್ಕಸಕ್ಕೆ ಸೇರಲೇಬೇಕಾದದ್ದು. ಹಾಗಂದು ಹೀಗೆ ಕೊಡೀತ ಕೇಳುವ ಅಧಿಕಾರ ನನಗಿಲ್ಲ. ನಿಮ್ಮ ನೈಮಿತ್ತಿಕ ಕಾರ್ಯಕ್ರಮಗಳಿಗೆ ತೊಡಕಾಗಬಾರದು ಅಂತಾದರೆ ದೇನುವಿನ ಬದಲಾಗಿ ಸಮಸ್ತ ದೇನುಗಳು, ಕೊರಳಿಗೆ ಬಂಗಾರದ ಗಂಟೆ, ಕಾಲಿಗೆ ಬಂಗಾರದ ಗೆಜ್ಜೆ, ಕೋಡಿಗೆ ಬಂಗಾರದ ಕೊಪ್ಪು ತೊಡಿಸಿದಂತ ಸಾವಿರ ಕಪಿಲೆ ಹಸುಗಳನ್ನು ನಾನು ಕೊಳ್ಳುವಬಲ್ಲೆ.
ಅಲ್ಲ, ಅದಕ್ಕೆ ಬದಲಾಗಿ ನನಗದನ್ನು ಕೊಡಬೇಕು ಅಂತ ಹೇಳುದು ನಾನು. ಆಮೇಲೆ ಸೇನೆ ಬೇಕೆ, ಆನೆ ಬೇಕೆ, ತುರಗ ಬೇಕೆ, ಪಡಿಯರರು ಬೇಕೆ, ದಾಸಿ ಜನಾಂಗ ಬೇಕೆ. ಇದು ಯಾವುದೂ ಅಲ್ಲದೆ ಬೇರೊಂದು ಬಯಕೆ ಇದ್ರೆ ಮನಸ್ಸಿನಲ್ಲಿ ಯಾವುದೇ ಶಂಕೆ ಬೇಡ. ಚಿತ್ತ ಶಂಕೆಗಳನ್ನ ಪೂರೈಪೆ, ನಂದಿನಿಯ ಎನಗೆ ಪಾಲಿಸು, ಅದನ್ನು ದಯ ಪಾಲಿಸು. ವಿಪ್ರರ್ಥವ ಕರ್ಮ ಕೊದಗಿರುವ ವಿಪ್ರರ್ಥವ ಕರ್ಮ ಕೊದಗಿರುವ ಸದ್ವಸ್ತುಗಳ ತಿಳಿದಿರುವ ಭೂಪನು ಕಾಮಿಸಲು ಕೆಡುವ ಅಪ್ರಯೋಜಕನಾಗಿ ನೀನಮಗೆ ಈ ಪ್ರಕಾರದ ಕಾಡದೆ ಗಳಿಸಿ ಭಾಗ್ಯವ ಮಾಡಿ ಕೀರ್ತಿಯ ಸುಪ್ರಕಾಶಿಸು ಗಣಕ ಅತೀತರ ವಿಪ್ರರ್ಥವ ಕರ್ಮ ಕೊದಗಿರುವ ಸದ್ವಸ್ತುಗಳ ತಿಳಿದಿರುವ ಭೂಪನು ಕಾಮಿಸಲು ಕೆಡುವ ಭೂಪ ರಾಜನಾದವನು ರಕ್ಷಕನ ಸ್ಥಾನದಲ್ಲಿ ನಿಲ್ಲಬೇಕಾದವನು. ಹಾ, ಈಗ ವಿನಿಮಯದ ಮೂಲಕವಾಗಿ ಕೊಂಡೋಗ್ತೀಯೋ? ಹೌದು. ಎಷ್ಟು 700? ನೀವು ಕೊಡಲೇಬೇಕಾಗುತ್ತದೆ. ಹೌದು. 700 ಅಲ್ಲ, 7,000 ಕೊಡ್ತೇನೆ ಬೇಕಾದ್ರೆ. ಈಗ ಇದಕ್ಕೆ ಅದು ಸರಿಯಾಗ್ತದೆ ಅಂತಿದ್ದರೆ ಹಾ. ಅಷ್ಟು ನಿನ್ನಲ್ಲೇ ಉಂಟಲ್ಲ, ಮತ್ತೆ ಇದ್ಯಾಕೆ? ಅಲ್ಲ, ನನಗೆ ಇದು ಬೇಕೆ. ಹಾಗಾದ್ರೆ ಅಷ್ಟು ಕೊಟ್ಟರು ಇದಕ್ಕೆ ಅದು ಸರಿದೂಗದು ಅಂತ ನಿನಗೇ ಗೊತ್ತು. ಹಾ, ವಿಪ್ರರ ವಶದಲ್ಲಿದ್ದದ್ದನ್ನು ಬ್ರಹ್ಮಸ್ವ ಅಂತ ಮಾನಿಸುವಂತಹ ಹಾ. ಪ್ರಜಾಕೋಟಿಯನ್ನು ಪಾಲಿಸುವವನು ನೀನು. ಹೌದು. ಈಗ ಬ್ರಹ್ಮಸ್ವವನ್ನೇ ಅಪಹರಿಸುವಂತಹ ಯೋಚನೆ ಮಾಡ್ತೀಯ? ಅಪಹರಿಸುವುದು ಅಂತಲ್ಲ, ವಿನಿಮಯ ಅಂತ ಹೇಳಿದೆ ನಾನು. ಎರಡೆರಡು ಅರ್ಥದಲ್ಲಿ ಇದು ಬ್ರಹ್ಮಸ್ವ. ಹ್ಮ್. ಬ್ರಾಹ್ಮಣನಾದ ವಸಿಷ್ಠನ ವಶದಲ್ಲಿದ್ದರಿಂದ ಅದು ಬ್ರಹ್ಮಸ್ವ. ಸರಿ. ಬ್ರಹ್ಮನಿಂದಲೇ ಇಲ್ಲಿ ನ್ಯಾಸ ರೂಪದಲ್ಲಿ ಇಡಲ್ಪಟ್ಟದ್ದರಿಂದಲೂ ಅದು ಬ್ರಹ್ಮಸ್ವ. ಬ್ರಹ್ಮಸ್ವಾಪಹಾರದ ದೋಷ ಜನ್ಮ ಜನ್ಮಾಂತರವನ್ನು ನಿನಗೆ ಬಾಧಿಸುವುದಕ್ಕುಂಟು. ದೊರೆಯಾದ ನನ್ನಲ್ಲಿ ತ್ರಿಮೂರ್ತಿಗಳ ಸಾನ್ನಿಧ್ಯವನ್ನು ಆರೋಪಿಸಿದ್ದಾರೆ ಗುರುಗಳು ಪೀಠ ಏರುವಾಗ. ಆಗಲಿ. ಹಾಗೆ ಒಂದು ಅರ್ಥದಲ್ಲಿ ನಾನು ವಿಷ್ಣು ಹೌದು, ಈಶ್ವರನು ಹೌದು, ಬ್ರಹ್ಮನು ಹೌದು. ಹೌದಪ್ಪ. ಈಗ ನಮ್ಮೊಳಗೆ ಇರುವುದೇ ಪರಬ್ರಹ್ಮ ಅಂತಲೂ ಶಾಸ್ತ್ರ ಹೇಳಲಿಲ್ವೋ? ಆದ್ದರಿಂದಲೇ ಆ ನ್ಯಾಯನ ನಾನು ನಿಂತರೆ ಪರಬ್ರಹ್ಮಕ್ಕೆ ವಶವರ್ತಿಯಾಗಿ ಅದುಂಟು ಅಂತ ಹೇಳಿದರೆ ತಾತ್ವಿಕಾನುಸಂಧಾನವನ್ನು ನಾವು ಮಾಡಬೇಕಾದದ್ದು ಹೇಗೆ ಎಲ್ಲಿಂತಿಲ್ವೋ? ಪೀಠಾಧಿಪತಿಯಾಗಿದ್ದಂತಹ ನೀನು ಅಲ್ಲೇ ಇದ್ದು ರಾಜ್ಯಾಂಗವನ್ನು ನಿರ್ವಹಿಸ್ತಾ ಇರುವ ಕಾಲದಲ್ಲಿ ಸಮುಚಿತವಾದ ಧರ್ಮಕರ್ಮದಲ್ಲಿ ಆಸಕ್ತನಾದರೆ ಸರ್ವದೇವತಾ ಸಾನ್ನಿಧ್ಯವನ್ನು ಕಂಡು ನಾವು ನಮಸ್ಕಾರ ಮಾಡ್ತೇವೆ. ಇಳಿದು ಬಂದಾಗ ನೀನೇ ನನ್ನಂಥವರಿಗೆ ನಮಸ್ಕಾರ ಮಾಡ್ತೀವಿ. ಸ್ಥಾನ ಬದಲಾದರೆ ಸ್ಥಳದಿಂದ ಸ್ಥಳಕ್ಕೆ ನಾವು ಸಂಚರಿಸುವಾಗ ಸ್ಥಿತಿ ಗತಿ ಎಲ್ಲ ವ್ಯತ್ಯಸ್ತವಾಗುತ್ತದೆ. ಇಷ್ಟಕ್ಕೂ ನನ್ನದಾದದ್ದನ್ನು ನಾ ಕೊಡಬಹುದು, ಬಿಡಬಹುದು. ಅದು ನನ್ನದಲ್ಲ, ನನ್ನ ವಶದಲ್ಲಿ ಇರಿಸಲ್ಪಟ್ಟದ್ದು, ನ್ಯಾಸ ರೂಪದಲ್ಲಿರುವುದು. ಆದರೆ ಕೊಟ್ಟ ಮೇಲೆ ಈಗ ಈ ಆಶ್ರಮದ ಬಸಿರನ್ನು ಆಕೆ ಸೇರಿದ ಮೇಲೆ ಇಲ್ಲಿರುವ ಪ್ರತಿಯೊಬ್ಬರಿಗೂ ಆಕೆ ಉಸಿರಾಗಿದ್ದಾಳೆ, ಅನ್ನವಾಗಿದ್ದಾಳೆ, ಹಸುವಾಗಿದ್ದಾಳೆ, ಆತ್ಮವಾಗಿದ್ದಾಳೆ. ಹೆಚ್ಚೇಕೆ ಪ್ರಭಾಕರನಿಂದ ಪ್ರಭೆ ಬೇರ್ಪಡದಂತೆ ಅಲ್ಲ, ಆತ್ಮದಿಂದ ಕೀರ್ತಿ ಬಿಟ್ಟು ಅಗಲದಂತೆ. ಶಾಶ್ವತಿ ಶಬಲಾಮಹ್ಯಂ ಕೀರ್ತಿರಾತ್ಮವತೋ ಯಥ. ಆದ್ದರಿಂದಲೇ ಅವಳನ್ನು ಬಿಡುವುದಕ್ಕೂ ಇಲ್ಲ, ಕೊಡುವುದಕ್ಕೂ ಇಲ್ಲ. ಪಡೆದದ್ದರಲ್ಲಿ ಇಷ್ಟಕ್ಕೂ ನಾವು ಮಾಡಿದ ಧರ್ಮಕರ್ಮದಿಂದ ತೃಪ್ತರಾದ ದೇವತೆಗಳು ಕೊಟ್ಟದ್ದು. ಎಲ್ಲದಕ್ಕೂ ಯಜ್ಞವೇ ಸಾಧನವಾಗುತ್ತದೆ. ನಿನಗಂಥ ಒಂದು ಕಾಮ ಉಂಟು ಅಂತ ಆದರೆ ಕಾಮಧೇನುವಿನ ಸಂತತಿಯನ್ನು ಪಡೆಯುವುದಕ್ಕೆ ಬೇಕಾದಂತಹ ಯಾಗಯಜ್ಞಾದಿಗಳನ್ನು ಹೆಚ್ಚು ಹೆಚ್ಚು ಮಾಡ್ತಾ ಹೋಗು. ಕಾಮನೆ ಕೈಗೂಡಿದರೂ ಕೂಡೀತು. ಆದರೆ ಇಲ್ಲಿದ್ದದ್ದನ್ನು ಪಡೆಯುವ ಯೋಚನೆ ಬೇಡ. ನಿಲ್ಲಿಸಿದ್ದು ಉಣ್ಣುವುದಕ್ಕೆ ಮಾತ್ರ, ಕೊಂಡೋಗುವುದಕ್ಕಲ್ಲ. ಯಜ್ಞ ಕರ್ಮವನ್ನು ದೀರ್ಘವಾಗಿ ಆಚರಿಸುತ್ತಾ ಕಾಲ ಕಳೆಯಬೇಕಾಗ್ತದೆ. ನನ್ನ ತಾದಂತ ಅಧಿಕಾರಕ್ಕೊಳಪಟ್ಟಂತಹ ಭೂಪ್ರದೇಶದಲ್ಲಿ ಇರುವುದರಿಂದಲಾಗಿ ಅದು ನನ್ನ ಸ್ವಾಮ್ಯಕ್ಕೆ ಒಳಪಟ್ಟದ್ದು ಅಂತ ನಾನು ಕೇಳುವಂಥದ್ದು. ಹಾಗಾಗಿ ಮತ್ತೊಮ್ಮೆ ಕೇಳ್ತೇನೆ, ವಿನಿಮಯವೋ ವಿಕ್ರಯವೋ ಇದಕ್ಕೆ ಸಿದ್ಧರಾಗಲೇಬೇಕು. ನೀವು ನಂದಿನಿಯನ್ನು ಕೊಡಲೇಬೇಕಾಗುತ್ತದೆ. ಮನೆಯಲ್ಲಿ ಪರಂಪರೆಯಿಂದ ಆರಾಧಿಸ್ತಾ ಬಂದ ದೇವತಾ ಮೂರ್ತಿ, ಅದನ್ನು ನಮ್ಮದ್ದಾದ ಪ್ರಾಪ್ತಿ ಅಂತಲೋ ಸಂಪತ್ತು ಅಂತಲೋ ನಾವು ತಿಳಿದು ಭೌತಿಕವಾಗಿ ವ್ಯವಹರಿಸುವುದಕ್ಕುಂಟ. ಆ ದೈವ ಸಾನ್ನಿಧ್ಯಕ್ಕೆ ಅದು ಪರಂಪರೆಯಿಂದ ಪ್ರಾಪ್ತವಾದದ್ದು.
ಸಿಕ್ಕಿದವನು ಅದಕ್ಕೆ ತಾನು ನಮಿಸುವುದಲ್ಲದೆ ತಾನದರ ಒಡೆಯ ಅಂತ ಬೀಗುವುದಲ್ಲ. ಇದು ದೈವಾನುಗ್ರಹದ ಸ್ವರೂಪ. ಮತ್ತೆ ರತ್ನಹಾರೀಚ ಪಾರ್ಥಿವ, ಅದು ಪಾರ್ಥಿವರ ಸ್ವಭಾವ ನೋಡಿ ಹೊರಟ ಉತ್ತಿ ಬಿಟ್ರೆ ರತ್ನಗಳಿದ್ದದ್ದರಿಂದ ಅಪಹರಿಸಲೇಬೇಕು ಅಂತ ಶಾಸನ ಅಲ್ಲ. ಸಾಮಾನ್ಯವಾಗಿ ಅಪಹರಿಸುವುದು ಅವರ ಸ್ವಭಾವ. ವೇದದಲ್ಲಿ ಉಂಟು ಗುರುಗಳು, ಅದು ಅವರ ಸ್ವಭಾವ. ಹೌದಪ್ಪ, ಅವರು ಹಾಗೆ ವರ್ತಿಸ್ತಾರಾದ್ದರಿಂದ ಅವರ ಸ್ವಭಾವವನ್ನು ಉಲ್ಲೇಖಿಸಿದ್ದು ಬಿಟ್ರೆ ರತ್ನಹಾರಿಗಳಾಗಬೇಕು ಅಂತ ನಿರ್ದೇಶ ಅಲ್ಲ. ಮಾತ್ರ ಅಲ್ಲ, ಇಲ್ಲಿ ಹುಟ್ಟಿದ್ದರಲ್ಲಿ ಜಾತವು ಯದುತ್ಕೃಷ್ಟಂ ತದ್ರತ್ನಂ, ಭೂತಲದಲ್ಲಿ ಹುಟ್ಟಿದ್ದರಲ್ಲಿ ಶ್ರೇಷ್ಠವಾದದ್ದು ರತ್ನ. ಆ ನೆಲೆಯಲ್ಲಿ ಇಲ್ಲಿ ಹುಟ್ಟಿದ್ದೇ ಅಲ್ಲ. ಆದ್ರೆ ಇರುವುದು ಭೂಮಿಯಲ್ಲಿದ್ದದ್ದೆಲ್ಲ ನಮ್ಮದಾಗುವುದಿಲ್ಲ. ಆದ್ದರಿಂದಲೇ ಅದು ನಿನ್ನದ್ದಾಗುವುದಕ್ಕೂ ಇಲ್ಲ. ಹೆಚ್ಚೇಕೆ ಇದ್ದಷ್ಟು ಸಮಯ ನಾನು ಧನ್ಯನಾಗಬಹುದು ಬಿಟ್ಟರೆ ನನ್ನದಾಗುವುದಕ್ಕೂ ಈಗ ವಿನಿಮಯಕ್ಕೂ ಒಪ್ಪುವುದಿಲ್ಲ, ವಿಕ್ರಯಕ್ಕೂ ಒಪ್ಪುವುದಿಲ್ಲ. ಅದಕ್ಕೆ ವಸ್ತುವೇ ಅಲ್ಲ. ನಾನು ಅದನ್ನು ಪಡೆಯಲೇಬೇಕು ಅಂತ ತೀರ್ಮಾನ ಮಾಡಿ ಆಯ್ತು. ಶಾಸ್ತ್ರಕ್ಕನುಗುಣವಾದಂತಹ ವಿಕ್ರಮವಿದೆ, ಅದನ್ನು ಪ್ರದರ್ಶಿಸ್ತೇನೆ. ನಾನು ಪಡೆಯಬೇಕು ಅಂತ ತೀರ್ಮಾನ ಮಾಡಿ ಪಡೆಯಲಿಲ್ಲವಾದ್ದರಿಂದ ನೀನೇನು ತೀರ್ಮಾನ ಮಾಡಿದ್ದು ನನಗೆ ಮಕ್ಕಳಿಗೊಡನೆ ಬೇಡಿದ ಪಶುವನ್ನು ಇರಿ ದಯಗೀಗ ಏನು ಹೇಳಿಯೂ ಪ್ರಯೋಜನವಿಲ್ಲ. ಅದನ್ನು ಪಡೆದೇ ಸಿದ್ಧ. ಯಾರಲ್ಲಿ ಮಕ್ಕಳು? ಸುಗ್ರಾಸವಾದಂತಹ ಭೋಜನ ನಾವು ಉಂಟದ್ದು ಯಾರ ಅನುಗ್ರಹದಿಂದ? ಈ ಶಬರಿ ಅನುಗ್ರಹದಿಂದ. ನಾನು ಕೇಳಿದ್ರೆ ಕೊಡುವುದಿಲ್ಲ ಅಂತ ಹೇಳ್ತಾನೆ ಬಡ ಮುನಿ. ಹಿಂದೆ ಮುಂದೆ ನೋಡಬೇಡಿ, ಅದರ ಕೊರಳಿಗೆ ಹಾಕ ನೋಡಿ ಮೌನಿವರೇನ್ಯನೇ ಒಯ್ಯುವರೆನಗಿಯೇ ಮಾಡುವ ನ್ಯಾಯ ಸುಮ್ಮನೆ ಬೇಡುವೆ ನಿನಗೆ ನಾನು ಯಾಕೆನಗಿಂತ ಕೇಡು ಸಂಭವಿಸಿ ತಿನ್ನೋ ನೋಡಿ ಮೌನಿವರೇಣ್ಯನೇ ನೋಡಿ. ನಿಮ್ಮ ಪದದ್ವಯಗಳಿಗೆ ವಂದಿಸಿಕೊಳ್ತಾ ಇದ್ದೇನೆ. ಯಾಗ ಯಜ್ಞಾದಿ ಸತ್ಕಾರ್ಯಗಳನ್ನು ಮಾಡುವುದರ ತನ್ಮೂಲಕವಾಗಿ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ದುಡಿಯುತ್ತಾ ಇರುವವರು ತಾವು. ನಿಮ್ಮಲ್ಲಿದ್ದುಕೊಂಡು ಇಷ್ಟು ದಿವಸಗಳವರೆಗೆ ನಿಮ್ಮಲ್ಲಿಯೇ ನಾನು ಆಸರೆಯಾಗಿದ್ದವಳು. ನನ್ನನ್ನು ರಕ್ಷಿಸಬೇಕಾದಂತಹ ನೀವು ಈ ಕಾಲಕ್ಕೆ ಧ್ಯಾನರಾಗಿ ಕುಳಿತಿದ್ದೀರಾ. ನನಗೆ ಒದಗುತ್ತಿರುವಂತಹ ಈ ಒಂದು ಪಾತಕವನ್ನು ನೋಡಿ ಸ್ವಾಮಿ, ನನ್ನನ್ನು ರಕ್ಷಿಸಿ. ನೀವೇ ರಕ್ಷಿಸಬೇಕು. ನಾನೇನು ಮಾಡಲ್ಲ. ಮರುಗು ಬಳಿಗಿಲ್ದ
ವಾಣಿವರನು ನಿನ್ನನ್ನು ಕೊಟ್ಟ ಸಮಯದಿ ವಾಣಿವರನು ನಿನ್ನನ್ನು ಕೊಟ್ಟ ಸಮಯದಿ ಅರುಹಿರುವ ನಿನ್ನ ನಿಶ್ಚಯದಿ ನಡೆಯುವುದೆನುತ ನಿನ್ನ ನಿಶ್ಚಯದಿ ನಡೆಯುವುದೆನುತಾದ ಅರುಹಿರುವ ಸರ್ವಶಕ್ತಳು ನೀನೇ ಸರ್ವಶಕ್ತಳು ನೀನೇ ತೋರಿದ ತೆರದಿ ವಿರಚಿಸೆ ಬೇಡವೆನುವೆನೇ ಮರುಕನಿನಗ್ಯಾಕೆ ಮರುಕನಿನಗ್ಯಾಕೆ ಎನ್ನಲು ಕತಿಗೊಂಡಾಗ ನದಿನೆಯೋ ಮರುಕನಿನಗ್ಯಾಕೆ ವಾಣಿವರ ನೆಲದ ತೆರದಿ ನಡೆಯುವುದೇನು ಕ್ಷಮೆಯನ್ನು ಕೇಳಬಲ್ಲ. ಯಾಕೆ ಸ್ವಾಮಿ? ಪ್ರತಿನಿತ್ಯ ಅಮೃತಾನ್ನವನ್ನು ಉಣಬಡಿಸ್ತಾ ಬಂದಂತಹ ನಿನಗೆ ಹುಲ್ಲು ಹಾಕದಿದ್ರು ವಿಷ ಕೊಡುವುದಕ್ಕೆ ಬಂದರಲ್ಲ, ಕ್ಷಮೆ ಕೇಳದೆ ಮಡಮುರಿ ಮತ್ತೇನು ಮಾಡುವುದಕ್ಕೆ ಸಾಧ್ಯ? ಹಾಗೆ ಅಂತ ಚತುರಾನಂದನಾದ ವಿಧಾತ ನಿನ್ನನ್ನು ಕರುಣಿಸುವ ವೇಳೆಯಲ್ಲಿ ಆಡಿದ ಮಾತು ಸ್ಪಷ್ಟವಾಗಿ ಮಂತ್ರದಂತೆ ನೆನಪಿದೆ. ಹೇಗೆ? ಮನನಶೀಲನಾಗಿ ಅದನ್ನು ಆಗಾಗ ಅನುಸ್ಮರಿಸ್ತಾ ಇರ್ತೇನೆ. ಹೌದೇ? ಇನ್ನು ಮುಂದೆ ಕಾಮಧೇನುವಿನ ನಂದಿನಿಯಾದ ಶಬಲೆಯ ಅಂಕೆಯಂತೆ ಆಶ್ರಮದ ಪ್ರತಿಯೊಂದು ಸ್ಥಿತಿಗತಿಗಳು ನಿರೂಪಿತವಾಗುತ್ತದೆ. ಆಕೆಯಿಂದಾಗಿ ಆಶ್ರಮ ಬೆಳಗುತ್ತದೆ, ಆಕೆಯಿಂದಾಗಿ ಲೋಕವೇ ಬೆಳಗುತ್ತದೆ. ಅಷ್ಟು ಕರ್ತೃತ್ವವನ್ನು ಸಾಮರ್ಥ್ಯವನ್ನು ಅವಳೇ ಹೊಂದಿದವಳಾದ್ದರಿಂದ ನೀವೆಲ್ಲರೂ ಅವಳಿಗೆ ಆಶ್ರಿತರಾಗಿರಿ. ಆಶ್ರಯ ಹೊಂದಬೇಕಾದದ್ದು ನಿನ್ನನ್ನು ನಾವು, ನನಗೆ ಅರ್ಥವಾಗುತ್ತಾ ಆಶ್ರಯ ಕಲ್ಪಿಸಬೇಕಾದ ಸರ್ವ ಸಮರ್ಥಳು ನೀನು. ಅಂದರೆ ಅಮೃತೋಪಮವಾದ ದಿವ್ಯ ಕ್ಷೀರವನ್ನು ಸುರಿಸುವ ಕೆಚ್ಚಲಿನಲ್ಲಿ ಮಿಷ್ಟಾನ್ನವನ್ನು ಕರುಣಿಸಬಲ್ಲವಳು ನೀನು. ಬಲ್ಲೆ, ಚತುರಾನನ ನಾಡಿದಂತಹ ಮಾತಿನ ಮರ್ಮವನ್ನು ಗ್ರಹಿಸಿದರೆ ಆ ಕೆಚ್ಚಲೆ ಬೆಂಕಿಯನ್ನೂ ಉಗುಳೀತು, ಆಯುಧಗಳನ್ನೂ ಹರವೀತು. ಅಲ್ಲ, ಅದರ ಸಾಮರ್ಥ್ಯ ಅಲ್ಪ ಸ್ವಲ್ಪ ಅಲ್ಲ. ನನಗೆ ಗೊತ್ತಿಲ್ಲಮ್ಮ, ಏನು ಮಾಡಿದರೆ ಸರಿಯಾಗುತ್ತದೆ, ಯಾವುದು ಮಾಡಿದರೆ ತಪ್ಪಾಗುತ್ತದೆ ಅಂತ ನಿನಗೆ ಗೊತ್ತು. ನನಗೆ ಮಕ್ಕಳಂತೆ ನಿನ್ನ ಆಶ್ರಯದಲ್ಲಿರುವವರು ನಾವು. ಈ ಆಶ್ರಮವನ್ನು, ಇದರ ಸತ್ಕೀರ್ತಿಯನ್ನು, ಇಲ್ಲಿ ಆರ್ಜಿಸಿದ ಪುಣ್ಯವನ್ನು ಸಂರಕ್ಷಿಸುವ ಹೊಣೆಯನ್ನು ನಿನ್ನ ಪಾದಮೂಲದಲ್ಲಿಟ್ಟು ಇದೋ ಬಡಮುನಿ ಧ್ಯಾನಪರ ನೋಡಿಕೊಂಡು ಹಿಂದಕ್ಕೆ ಎಳುವುದಲ್ಲಿ ಭ್ರಷ್ಟ ಭ್ರಷ್ಟ ಮಂದಿರಕ್ಕೆ ಒಯ್ಯಬೇಕು ಅದಾದ ಬಲುಗಿಲಿ ಅವನೇ ಕೈ ಬಿಟ್ಟಿದ್ದಾನೆ. ಇನ್ನು ನಿನ್ನನ್ನು ಕಾಪಾಡುವವರು ಯಾರಿದ್ದಾರೆ? ತುಳಿಬಹುದವರ ಅವರಿಗೆ